ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ನಾನು ಸರಿಯಾಗಿ ಹಾಕಲ್ಲ. ಏನೋ ಓಡಾಡ್ತವೆ ಬಟ್ಲದಾಗೆ. ಯಾರು ಓದ್ತೀರಾ ಮಾತಾಜಿ ಇವತ್ತು? ಸುಚಿತ್ರಾ ಮಾತಾಜಿ ಬಂದಿಲ್ವಾ? ಹರೇ ಕೃಷ್ಣ. ಬರೀ ಓದೋದಾ ಮಾತಾಜಿ? ಹಾ, ಬರೀ ಓದೋದೆ ಮಾತಾಜಿ. ಹೌದಾ? ಓದ್ಲಿಯಾ? ಸ್ಕ್ರೀನ್ ಶೇರ್ ಮಾಡ್ತೀರಾ? ಮಾಡ್ತೀನಿ ಮಾಡ್ತೀನಿ ಮಾತಾಜಿ. ನೀವು? ಗಾಯತ್ರಿ ಮಾತಾಜಿ ಓದ್ತಾರಂತೆ ಮಾತಾಜಿ, ನೀವು ಶೇರ್ ಮಾಡಿ ಮಾತಾಜಿ. ಸುಚಿತ್ರಾ ಮಾತಾಜಿ ಯಾರಿಗೆ ಹೋಸ್ಟ್ ಮಾಡ್ಲಿ ಮಾತಾಜಿ? ಹೋಸ್ಟ್ ಯಾರಿಗೆ ಮಾಡ್ಲಿ? ಪಲ್ಲವಿ ಮಾತಾಜಿ ನೀವು ಹಾಕ್ತೀರಾ ಹೋಸ್ಟ್? ಹಾ ಮಾತಾಜಿ ಮಾಡಿ. ಪಲ್ಲವಿ ಮಾತಾಜಿ. ನೆಚ್ಚು ಪೇಜ್ ನಂಬರ್ 38. ಹಾ, ಅದೇ ನೋಡ್ತಾ ಇದ್ದೀನಿ. 35. ನಿಸರ್ಗ ಅಲ್ಲ, ನಿನ್ನೆ ನೀನು ತೆಗ್ದಿದ್ದಲ್ಲ ನಿಸರ್ಗ, ಅದು PDF ಮಾಡಿದ್ದು ಇಲ್ಲಿ ಸಿಗ್ತಾ ಇಲ್ಲ ಬಾರಕ್ಕಂದ. ನಿನ್ನೆ ತೆಗ್ದಿದ್ದು ಇಲ್ಲ, ಮೊನ್ನೆ. ಟೋಟಲ್ 43 pages. 35 pages ಹೊರಗಿಲ್ಲ. ಇದನ್ನೇ ಯಾವ್ದಮ್ಮ ಈಗ ಹೋಸ್ರ ಹುಡುಕ್ತೆ ಅಂದ ಸಿಗ್ತಾ ಇಲ್ರ? ನನಗೇನ್ ಗೊತ್ತು ಮತ್ತೆ ಯಾವ್ದಂತ ಹೇಳು. ನಿನ್ನೆ ಪೇಜ್ ನಂಬರ್ 39 ಇಂದ ತೆಗ್ದಿಟ್ಟು ನೋಡ್ಕೊಂಡು 35 ಇಂದ. ಅದೇ ಇದೆ ಅನ್ಕೊಂಡೆ, ಈಗ ಹತ್ರ ಬಂದತ್ತಲ್ಲ. ಇದು ಹಿಂದಕ್ಕೆ ತೆಗಿಂದ ಅಷ್ಟೇ ನೋಡು. ಅದಲ್ಲ ಮಾತಾಜಿ. ಇದಲ್ಲ, ಅವಲ್ಲ ಬಿಡು, ಅದು ಬರ್ತಿತ್ತು.
36 ಇಂದ ತೆಗೆದಿಟ್ಟು ನೋಡ್ಕೊಂತ. ಹರೇ ಕೃಷ್ಣ ಮಾತಾಜಿ, ನೀವು ಸ್ಟಾರ್ಟ್ ಮಾಡಿ. 36 ಅಲ್ಲಿ ಅಲ್ಲ, ಫಸ್ಟ್ನೇ 38 ಮಾತಾಜಿ, 38 ಪೇಜ್ ನಂಬರ್. ಓಕೆ, ಒಂದ್ ನಿಮಿಷ. 37, 38. ಓಕೆ ಮಾತಾಜಿ. ಮಹಾಪ್ರಭುಗಳು ಅಲ್ಲಿಂದ ಓದ್ಬೇಕೇನಲ್ಲ? ಹಾ ಮಾತಾಜಿ, ಪ್ರೇಯರ್ ಸ್ಟಾರ್ಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾಡ್ಲಿಯಾ ಮಾತಾಜಿ? ಹಾ, ಮಾಡಿ ಮಾತಾಜಿ. ಪ್ರೇಯರ್ ಮಾಡಿ ನೀವು ಸ್ಟಾರ್ಟ್ ಮಾಡಿ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದ ಸಹಗಣ ರಘುನಾಥಾನ್ವಿತಂ ಸಜೀವಂ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮಾ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ಮಹಾಪ್ರಭುಗಳು ಅಲ್ಲಿಂದ ಓದದ? ಹಾ ಮಾತಾಜಿ. ಹರೇ ಕೃಷ್ಣ. ಮಹಾಪ್ರಭುಗಳು ಪುರಿಯ ಭಟ್ಟಾಚಾರ್ಯರಿಗೆ ತಿಳಿಸಿದ ರೀತಿಯಲ್ಲಿಯೇ ಈ ಸನ್ಯಾಸಿಗಳಿಗೂ ತಿಳಿಯ ಹೇಳಿದರು. ಪ್ರಬಲವಾದಗಳಿಂದ ವೇದಾಂತ ಸೂತ್ರದ ಮಾಯಾವಾದದ ಅರ್ಥ ವಿವರಣೆಯನ್ನು ಅನೂರ್ಚಿತಗೊಳಿಸಿದರು. ಅಲ್ಲಿ ಸೇರಿದ್ದ ಸನ್ಯಾಸಿಗಳೆಲ್ಲರೂ ಮಹಾಪ್ರಭುಗಳು ವೇದ ಪುರುಷರೆಂದು ದೇವೋತ್ತಮ ಪರಮ ಪುರುಷರೆಂದು ಹೇಳಿದರು. ಎಲ್ಲ ಸನ್ಯಾಸಿಗಳು ಭಕ್ತಿ ಪಂಥಕ್ಕೆ ಪರಿವರ್ತನೆ ಹೊಂದಿದರು. ಅವರೆಲ್ಲ ಭಗವಾನ್ ಶ್ರೀಕೃಷ್ಣನ ಪವಿತ್ರ ನಾಮವನ್ನು ಅಂಗೀಕರಿಸಿದ್ದಲ್ಲದೆ ಒಟ್ಟಾಗಿ ಮಹಾಪ್ರಭುಗಳ ಜೊತೆ ಭೋಜನ ಮಾಡಿದರು. ಈ ಪರಿವರ್ತನೆಯ ನಂತರ ವಾರಣಾಸಿಯಲ್ಲಿ ಮಹಾಪ್ರಭುಗಳ ಜನಪ್ರಿಯತೆ ಹೆಚ್ಚಿತು. ಅವರ ಸಾಕ್ಷಾತ್ ದರ್ಶನಕ್ಕಾಗಿ ಸಹಸ್ರಾರು ಜನ ಸೇರಿದರು. ಮಹಾಪ್ರಭುಗಳು ಈ ರೀತಿ ಶ್ರೀಮದ್ ಭಾಗವತ ಧರ್ಮದ ಮೂಲಭೂತ ಮಹತ್ವವನ್ನು ಸ್ಥಾಪಿಸಿದರು ಹಾಗೂ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಇತರ ಎಲ್ಲಾ ಪದ್ಧತಿಗಳನ್ನು ಪರಾಜಯಗೊಳಿಸಿದರು. ಅಲ್ಲಿಂದ ಮುಂದೆ ವಾರಣಾಸಿಯಲ್ಲಿ ಪ್ರತಿಯೊಬ್ಬರು ದಿವ್ಯ ಸಂಕೀರ್ತನ ಆಂದೋಲನದಲ್ಲಿ ಮುಳುಗಿ ಹೋದರು.
ಮಹಾಪ್ರಭುಗಳು ವಾರಣಾಸಿಯಲ್ಲಿ ತಂಗಿದ್ದಾಗ ಸನಾತನ ಗೋಸ್ವಾಮಿಗಳು ಸೇವೆಯಿಂದ ನಿವೃತ್ತರಾಗಿ ಅಲ್ಲಿಗೆ ಬಂದರು. ಅವರು ನವಾಬ್ ಹುಸೇನ್ ಶಾರ ಆಳ್ವಿಕೆಯಲ್ಲಿದ್ದ ಆಗಿನ ಬಂಗಾಳ ಸರ್ಕಾರದಲ್ಲಿ ರಾಜ್ಯ ಮಂತ್ರಿಗಳಲ್ಲೊಬ್ಬರಾಗಿದ್ದರು. ರಾಜ್ಯದ ಸೇವೆಯಿಂದ ನಿವೃತ್ತಿ ಪಡೆಯುವುದರಲ್ಲಿ ಅವರಿಗೆ ಸ್ವಲ್ಪ ತೊಂದರೆಯಾಗಿತ್ತು. ನವಾಬನು ಅವರನ್ನು ಸೇವೆಯಿಂದ ಬಿಡುಗಡೆ ಮಾಡಲು ಸಿದ್ಧನಿರಲಿಲ್ಲ. ಹಾಗಿದ್ದರೂ ಅವರು ವಾರಣಾಸಿಗೆ ಬಂದರು. ಮಹಾಪ್ರಭುಗಳು ಅವರಿಗೆ ಭಕ್ತಿ ಸೇವೆಯ ತತ್ವಗಳನ್ನು ಬೋಧಿಸಿದರು. ಜೀವಿಯ ಸ್ವರೂಪ ಸ್ಥಿತಿ, ಲೌಕಿಕ ಪರಿಸ್ಥಿತಿಯಲ್ಲಿ ಜೀವಿಯ ಬಂಧನಕ್ಕೆ ಕಾರಣಗಳು, ದೇವೋತ್ತಮ ಪರಮಪುರುಷನೊಂದಿಗೆ ಜೀವಿಯ ಶಾಶ್ವತ ಸಂಬಂಧ, ದೇವೋತ್ತಮ ಪರಮಪುರುಷನ ಪಾರಮಾರ್ಥಿಕ ಸ್ಥಾನಮಾನ, ಅವತಾರಗಳ ಸಾಂಶ ರೂಪಗಳಲ್ಲಿ ಅವನ ವಿಸ್ತರಣೆಗೊಂಡಿರುವುದು, ಬ್ರಹ್ಮಾಂಡದ ವಿವಿಧ ಭಾಗಗಳ ಮೇಲೆ ಅವನ ನಿಯಂತ್ರಣ, ಅವನ ದಿವ್ಯಧಾಮದ ಸ್ವರೂಪ, ಭಕ್ತಿ ಸೇವೆ, ಅವುಗಳ ಬೆಳವಣಿಗೆಯ ವಿವಿಧ ಹಂತಗಳು, ಆಧ್ಯಾತ್ಮಿಕ ಸಿದ್ಧಿಯ ಕರ್ಮಯುತ ಹಂತಗಳನ್ನು ಪಡೆಯುವ ನಿಯಮ ನಿಯಂತ್ರಗಳು, ಬೇರೆ ಬೇರೆ ಯುಗಗಳಲ್ಲಿ ವಿವಿಧ ಅವತಾರಗಳ ಸೂಚನೆಗಳು ಹಾಗೂ ಶ್ರುತಿಸಿದ್ಧ ಧರ್ಮಗ್ರಂಥಗಳ ಹಿನ್ನೆಲೆಯಲ್ಲಿ ಅವುಗಳನ್ನು ಪತ್ತೆ ಮಾಡುವ ರೀತಿ, ಇವೆಲ್ಲವನ್ನು ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯವರಿಗೆ ಬೋಧಿಸಿದರು. ಸನಾತನ ಗೋಸ್ವಾಮಿಗಳಿಗೆ ಮಹಾಪ್ರಭುಗಳು ನೀಡಿದ್ದ ಉಪದೇಶವು ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಒಂದು ದೊಡ್ಡ ಅಧ್ಯಾಯವೇ ಆಗಿದೆ. ಈ ಉಪದೇಶಗಳನ್ನೆಲ್ಲ ವಿಶದವಾಗಿ ವಿವರಿಸುತ್ತಾ ಹೋದರೆ ಅದೇ ಒಂದು ಸಂಪುಟವಾದೀತು. ಶ್ರೀ ಚೈತನ್ಯರ ಉಪದೇಶಾಮೃತ ಎಂಬ ನಮ್ಮ ಪುಸ್ತಕದಲ್ಲಿ ಇದನ್ನು ವಿವರವಾಗಿ ನಿರೂಪಿಸಲಾಗಿದೆ. ಪ್ರಭುಗಳು ಎಲ್ಲ ಪ್ರಮುಖ ಸ್ಥಳಗಳಿಗೂ ಭೇಟಿ ಕೊಟ್ಟರು. ಅನಂತರ ಅವರು ವೃಂದಾವನವನ್ನು ತಲುಪಿದರು. ಮಹಾಪ್ರಭುಗಳು ಉಚ್ಚ ವರ್ಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರಾಗಿದ್ದರು. ಇದಕ್ಕಿಂತಲೂ ಮಿಗಿಲಾಗಿ ಸನ್ಯಾಸಿಯಾಗಿದ್ದ ಅವರು ಎಲ್ಲ ವರ್ಣ ಮತ್ತು ಆಶ್ರಮಗಳಿಗೂ ಗುರುಗಳಾಗಿದ್ದರು. ಆದರೆ ಅವರು ಎಲ್ಲ ವರ್ಗದ ವೈಷ್ಣವರಿಂದಲೂ ಭೋಜನ ಸ್ವೀಕರಿಸುತ್ತಿದ್ದರು. ಮಥುರಾದಲ್ಲಿ ಸನೋಡಿಯ ಬ್ರಾಹ್ಮಣರನ್ನು ಸಮಾಜದಲ್ಲಿ ಕನಿಷ್ಠ ಸ್ಥಾನಮಾನದವರೆಂದು ಪರಿಗಣಿಸಲಾಗಿತ್ತು. ಮಹಾಪ್ರಭುಗಳು ಅಂತಹವರ ಕುಟುಂಬದಲ್ಲೂ ಭೋಜನ ಮಾಡುತ್ತಿದ್ದರು, ಏಕೆಂದರೆ ಅವರ ಅತಿಥೇಯರು ಮಾಧವೇಂದ್ರಪುರಿ ಸಂಪ್ರದಾಯದ ಶಿಷ್ಯರಾಗಿದ್ದರು. ವೃಂದಾವನದಲ್ಲಿ ಮಹಾಪ್ರಭುಗಳು 24 ಪ್ರಮುಖ ಸ್ನಾನಘಟ್ಟಗಳಲ್ಲಿ ಸ್ನಾನ ಮಾಡಿದರು. ಎಲ್ಲ ಪ್ರಮುಖ 12 ವನಗಳಲ್ಲೂ ಪ್ರಯಾಣ ಮಾಡಿದರು. ಈ ವನಗಳಲ್ಲಿ ಪಶು ಪಕ್ಷಿಗಳು ಅವರನ್ನು ತಮ್ಮ ಬಲು ಹಳೆಯ ಗೆಳೆಯನೆಂಬಂತೆ ಸ್ವಾಗತಿಸಿದವು. ಮಹಾಪ್ರಭುಗಳು ವನದಲ್ಲಿ ಎಲ್ಲಾ ಮರಗಳನ್ನು ಅಪ್ಪಿಕೊಳ್ಳಲಾರಂಭಿಸಿದರು. ಹೀಗೆ ಮಾಡುವಾಗ ದಿವ್ಯಾನಂದ ಉತ್ಕರ್ಷದ ಲಕ್ಷಣಗಳನ್ನು ಅನುಭವಿಸಿದರು. ಕೆಲವೊಮ್ಮೆ ಅವರು ಪ್ರಜ್ಞಾಶೂನ್ಯರಾಗುತ್ತಿದ್ದರು. ಆದರೆ ಕೃಷ್ಣನ ಪವಿತ್ರ ನಾಮ ಸಂಕೀರ್ತನೆಯಿಂದ ಅವರನ್ನು ಎಚ್ಚರಗೊಳಿಸಲಾಗುತ್ತಿತ್ತು. ವೃಂದಾವನದ ವನಗಳಲ್ಲಿ ಸಂಚರಿಸುತ್ತಿದ್ದಾಗ ಅವರ ಶರೀರದಲ್ಲಿ ಕಂಡುಬಂದ ದಿವ್ಯ ಲಕ್ಷಣಗಳೆಲ್ಲವೂ ಅಸದೃಶ ಮತ್ತು ಅನಿರ್ವಚನೀಯವಾದವು. ನಾವು ಅದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇವೆ. ವೃಂದಾವನದಲ್ಲಿ ಮಹಾಪ್ರಭುಗಳು ಸಂದರ್ಶಿಸಿದ ಕೆಲವು ಪ್ರಮುಖ ಸ್ಥಳಗಳೆಂದರೆ ಕಾಮ್ಯವನ, ಆದೀಶ್ವರ, ಪಾವನ ಸರೋವರ, ಕದಿರವನ, ಶೇಷಶಾಯಿ, ಖೇಲತೀರ್ಥ, ಬಾಂಡೀರವನ, ಭದ್ರವನ, ಶ್ರೀವನ, ಲೌಹವನ, ಮಹಾವನ, ಗೋಕುಲ, ಕಾಳಿಯಾಹೃದ, ದ್ವಾದಶಾದಿತ್ಯ, ಕೇಶಿತೀರ್ಥ ಇತ್ಯಾದಿ. ರಾಸ ನೃತ್ಯ ನಡೆದ ಸ್ಥಳವನ್ನು ಸಂದರ್ಶಿಸಿದಾಗ ಮಹಾಪ್ರಭುಗಳು ಕೂಡಲೇ ಸಮಾಧಿಸ್ಥರಾಗಿ ಕೆಳಗೆ ಬಿದ್ದರು. ಬೃಂದಾವನದಲ್ಲಿರುವವರೆಗೂ ಅಕ್ರೂರಘಟ್ಟ ಅವರ ಕೇಂದ್ರ ವಾಸ್ತವ್ಯವಾಗಿತ್ತು. ಮಹಾಪ್ರಭುಗಳ ಆಪ್ತದಾಸರಾದ ಕೃಷ್ಣದಾಸ ವಿಪ್ರರು ಮಾಘಮೇಳದ ಅವಧಿಯಲ್ಲಿ ಸ್ನಾನ ಮಾಡಲು ಪ್ರಯಾಗಕ್ಕೆ ಮರಳುವಂತೆ ಅವರಿಗೆ ಪ್ರೇರೇಪಣೆ ನೀಡಿದರು. ಮಹಾಪ್ರಭುಗಳು ಈ ಸಲಹೆಯನ್ನು ಒಪ್ಪಿಕೊಂಡು ಪ್ರಯಾಗಕ್ಕೆ ತೆರಳಿದರು. ದಾರಿಯಲ್ಲಿ ಅವರು ಕೆಲವರು ಪಠಾಣರನ್ನು ಸಂಧಿಸಿದರು. ಅವರಲ್ಲಿ ಜ್ಞಾನಿ ಮೌಲಾನಾ ಒಬ್ಬನಾಗಿದ್ದನು. ಮಹಾಪ್ರಭುಗಳು ಮೌಲಾನಾ ಮತ್ತು ಅವನ ಸಂಗಡಿಗರೊಂದಿಗೆ ಸಂಭಾಷಣೆ ನಡೆಸಿದರು. ಮಹಾಪ್ರಭುಗಳು ಕುರಾನಿನಲ್ಲೂ ಭಾಗವತ ಧರ್ಮ ಮತ್ತು ಕೃಷ್ಣನ ವರ್ಣಗಳಿರುವುದನ್ನು ಮೌಲಾನಾಗೆ ಮನವರಿಕೆ ಮಾಡಿಕೊಟ್ಟರು. ಎಲ್ಲ ಪಠಾಣರು ಮಹಾಪ್ರಭುಗಳ ಭಕ್ತಿಯೋಗ ಪಂಥಕ್ಕೆ ಪರಿವರ್ತನೆ ಹೊಂದಿದರು. ಮಹಾಪ್ರಭುಗಳು ಪ್ರಯಾಗಕ್ಕೆ ವಾಪಸ್ಸಾದಾಗ ಶ್ರೀಲರೂಪ ಗೋಸ್ವಾಮಿ ಮತ್ತು ಅವರ ಕಿರಿಯ ಸಹೋದರ ಇಬ್ಬರು ಬಿಂದು ಮಾಧವನ ದೇವಸ್ಥಾನದ ಸಮೀಪ ಪ್ರಭುಗಳನ್ನು ಭೇಟಿ ಮಾಡಿದರು. ಈ ಸಲ ಪ್ರಯಾಗದ ಜನತೆ ಮಹಾಪ್ರಭುಗಳನ್ನು ಹೆಚ್ಚು ಗೌರವಪೂರ್ವಕವಾಗಿ ಸ್ವಾಗತಿಸಿತು. ಪ್ರಯಾಗದ
ದಂಡೆಯಲ್ಲಿನ ಅಡೈಲ ಗ್ರಾಮದ ನಿವಾಸಿಯಾದ ವಲ್ಲಭ ಭಟ್ಟನು ಮಹಾಪ್ರಭುಗಳನ್ನು ತನ್ನ ಊರಿನಲ್ಲಿ ಸ್ವಾಗತಿಸಬೇಕಾಗಿತ್ತು. ಆದರೆ ಮಾರ್ಗದಲ್ಲಿ ಮಹಾಪ್ರಭುಗಳು ಯಮುನಾ ನದಿಗೆ ಧುಮುಕಿದರು. ಬಹು ಕಷ್ಟದಿಂದ ಅವರನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮೇಲಕ್ಕೆ ತರಲಾಯಿತು. ಅಂತಿಮವಾಗಿ ಮಹಾಪ್ರಭುಗಳು ವಲ್ಲಭ ಭಟ್ಟನ ಕೇಂದ್ರ ಸ್ಥಳವನ್ನು ಸಂದರ್ಶಿಸಿದರು. ಈ ವಲ್ಲಭ ಭಟ್ಟ ಮಹಾಪ್ರಭುಗಳನ್ನು ಶ್ಲಾಘಿಸುವ ಪ್ರಮುಖರಲ್ಲಿ ಒಬ್ಬರಾಗಿದ್ದರು. ಆದರೆ ಕೆಲ ಕಾಲಾನಂತರ ತಮ್ಮದೇ ಆದ ವಲ್ಲಭ ಸಂಪ್ರದಾಯ ಎಂಬ ಪಂಥವನ್ನು ಆರಂಭಿಸಿದರು. ಪ್ರಯಾಗದ ದಶಾಶ್ವಮೇಧ ಘಟ್ಟದಲ್ಲಿ ಮಹಾಪ್ರಭುಗಳು ರೂಪ ಗೋಸ್ವಾಮಿಯವರಿಗೆ ಭಗವಂತನ ಭಕ್ತಿ ಸೇವಾ ವಿಜ್ಞಾನವನ್ನು ಸತತವಾಗಿ 10 ದಿನಗಳ ಕಾಲ ಬೋಧಿಸಿದರು. ಜೀವಿಗಳು 84 ಲಕ್ಷ ಜೀವ ಯೋನಿಗಳಲ್ಲಿ ವಿಭಜಿತರಾಗಿರುವುದನ್ನು ಅವರು ಗೋಸ್ವಾಮಿಯವರಿಗೆ ತಿಳಿಸಿದರು. ಅನಂತರ ಅವರು ಮಾನವ ಜೀವಿಗಳ ಬಗ್ಗೆ ತಿಳಿಸಿದರು. ಅಂದರೆ ಮಾನವ ಜೀವಿಗಳಲ್ಲಿ ವೇದ ತತ್ವ ಅನುಯಾಯಿಗಳ ಬಗ್ಗೆ, ಅವರಲ್ಲಿ ಕಾಮ್ಯ ಕರ್ಮ ಜೀವಿಗಳ ಬಗ್ಗೆ, ಅವರಲ್ಲಿ ಅನುಭವ ವೇದ್ಯ ದಾರ್ಶನಿಕರ ಬಗ್ಗೆ ಮತ್ತು ಅವರಲ್ಲಿ ಮುಕ್ತಾತ್ಮರ ಬಗ್ಗೆ ಚರ್ಚಿಸಿದರು. ಕೆಲವೇ ಮಂದಿ ಮಾತ್ರ ಶ್ರೀಕೃಷ್ಣನ ಪರಿಶುದ್ಧ ಭಕ್ತರೆಂದು ತಿಳಿಸಿದರು. ಇನ್ನು ಶ್ರೀಲ ರೂಪ ಗೋಸ್ವಾಮಿಯು ಸನಾತನ ಗೋಸ್ವಾಮಿಗಳ ಕಿರಿಯ ಸಹೋದರನಾಗಿದ್ದು, ಸೇವೆಯಿಂದ ನಿವೃತ್ತಿ ಪಡೆದಾಗ ಅವರು ತಮ್ಮೊಡನೆ 2 ದೋಣಿ ತುಂಬ ಚಿನ್ನದ ನಾಣ್ಯಗಳನ್ನು ತಂದಿದ್ದರು. ಎಂದರೆ ಅವರು ತಮ್ಮ ದುಡಿಮೆಯಿಂದ ಸಂಚಯಿಸಿದ ಲಕ್ಷಾಂತರ ರೂಪಾಯಿಗಳನ್ನು ತಂದಿದ್ದರು. ಅವರು ಮಹಾಪ್ರಭು ಶ್ರೀ ಚೈತನ್ಯರನ್ನು ಸೇರಲು ಮನೆ ಬಿಟ್ಟು ಹೊರಡುವ ಮುನ್ನ ತಮ್ಮ ಆಸ್ತಿಯನ್ನು ಹೀಗೆ ವಿಭಾಗ ಮಾಡಿದ್ದರು. 50% ಭಾಗ ಮಹಾಪ್ರಭುಗಳು ಮತ್ತು ಅವರ ಭಕ್ತರ ಸೇವೆಗೆ, 25% ಭಾಗ ಸಂಬಂಧಿಕರಿಗೆ ಮತ್ತು 25% ಭಾಗ ತುರ್ತು ಪರಿಸ್ಥಿತಿಯಲ್ಲಿ ತಮ್ಮ ವೆಚ್ಚಕ್ಕೆ. ಹೀಗೆ ಅವರು ಎಲ್ಲ ಗೃಹಸ್ಥರಿಗೆ ಒಂದು ನಿದರ್ಶನವಾದರು. ಮಹಾಪ್ರಭುಗಳು ಗೋಸ್ವಾಮಿಯವರಿಗೆ ಭಕ್ತಿ ಸೇವೆಯನ್ನು ಒಂದು ಲತೆಗೆ ಹೋಲಿಸಿ ಬೋಧಿಸಿದರು. ಹಾಗೂ ಭಕ್ತಿ ಎಂಬ ಲತೆಯನ್ನು ಶುದ್ಧ ಭಕ್ತರ ವಿರುದ್ಧ ನಡೆಯುವ ಮದ್ದಾನೆಯಂತಹ ಅಪರಾಧದಿಂದ ಎಚ್ಚರವಾಗಿ ರಕ್ಷಿಸುವಂತೆ ಉಪದೇಶಿಸಿದರು. ಜೊತೆಗೆ ಈ ಲತೆಯನ್ನು ಇಂದ್ರಿಯ ಭೋಗಾಪೇಕ್ಷೆಗಳಿಂದ, ನಿರಾಕಾರವಾದದ ವಿಮೋಚನೆಯಿಂದ ಹಾಗೂ ಹಠಯೋಗ ಪದ್ಧತಿಯ ಸಿದ್ಧಿಯಿಂದ ರಕ್ಷಿಸಬೇಕೆಂದು ತಿಳಿಸಿದರು. ಭಕ್ತಿ ಸೇವಾ ಮಾರ್ಗದಲ್ಲಿ ಅವೆಲ್ಲ ಆತಂಕಕಾರಿ. ಅಂತೆಯೇ ಜೀವಿಗಳ ವಿರುದ್ಧ ಹಿಂಸೆ, ಲೌಕಿಕ ಲಾಭಗಳಿಗಾಗಿ ಆಸೆ, ಆಕಾಂಕ್ಷೆ, ಲೌಕಿಕ ಆದರಾತಿಥ್ಯ, ಪ್ರಾಚೀನ ಕೀರ್ತಿ ಇವೆಲ್ಲ ಭಕ್ತಿ ಅಥವಾ ಭಕ್ತಿ ಮಾರ್ಗದಲ್ಲಿ ಪ್ರಗತಿಗೆ ತೊಡಕುಗಳು. ಹರೇ ಕೃಷ್ಣ. ಪರಿಶುದ್ಧ ಭಕ್ತಿ ಸೇವೆ ಇಂದ್ರಿಯ ತೃಪ್ತಿಯ ಆಶಯಗಳಿಂದ, ಕಾಮ್ಯಕರ್ಮ ಆಶೋತ್ತರಗಳಿಂದ, ನಿರಾಕಾರವಾದ ಜ್ಞಾನ ಸಂಸ್ಕಾರದಿಂದ ಮುಕ್ತವಾಗಿರಬೇಕು. ಯಾರೊಬ್ಬರು ಈ ಎಲ್ಲಾ ಬಗೆಯ ಉಪಾಧಿಗಳಿಂದ ಮುಕ್ತರಾಗಿರಬೇಕು. ಹೀಗೆ ಪಾರಮಾರ್ಥಿಕ ಪರಿಶುದ್ಧತೆಗೆ ಪರಿವರ್ತಿತರಾದಾಗ ಮಾತ್ರ ಯಾರೇ ಆಗಲಿ ಶುದ್ಧ ಇಂದ್ರಿಯಗಳಿಂದ ಭಗವಂತನ ಸೇವೆ ಮಾಡಬಲ್ಲರು. ಎಲ್ಲಿಯವರೆಗೆ ಇಂದ್ರಿಯ ಭೋಗಾಪೇಕ್ಷೆ ಇರುವುದೋ, ಪರಮ ಪುರುಷನೊಂದಿಗೆ ಲೀನವಾಗುವ ಅಥವಾ ಅತೀಂದ್ರಿಯ ಶಕ್ತಿ ಗಳಿಸುವ ಇಚ್ಛೆ ಇರುವುದೋ, ಅಲ್ಲಿಯವರೆಗೆ ಪರಿಶುದ್ಧ ಭಕ್ತಿಯ ಸೇವಾ ಮಟ್ಟವನ್ನು ತಲುಪುವ ಪ್ರಶ್ನೆಯೇ ಉದ್ಭವಿಸದು. ಭಕ್ತಿ ಸೇವೆ 2 ವಿಧದಲ್ಲಿ, ಅಂದರೆ ಪ್ರಾಥಮಿಕ ಅಭ್ಯಾಸ ಮತ್ತು ಸ್ವಯಂ ಪ್ರೇರಿತ ಸ್ಫೂರ್ತಿಯಿಂದ ನಡೆಯುತ್ತದೆ. ಯಾರೊಬ್ಬರು ಸ್ವಯಂ ಪ್ರೇರಿತ ಸ್ಫೂರ್ತಿಯ ನೆಲೆ ಮುಟ್ಟಿದಾಗ ಆಧ್ಯಾತ್ಮಿಕ ಬಂಧ, ಭಾವ, ಪ್ರೇಮ ಮತ್ತು ಭಕ್ತಿ ಜೀವನದ ಇನ್ನೂ ಅನೇಕ ಹಂತಗಳಲ್ಲಿ ಮತ್ತಷ್ಟು ಪ್ರಗತಿ ಸಾಧಿಸಬಹುದು. ಅವುಗಳನ್ನು ತಿಳಿಸಲು ಇಂಗ್ಲಿಶಿನಲ್ಲಿ ಪರ್ಯಾಯ ಪದಗಳಿಲ್ಲ. ಶ್ರೀಲ ರೂಪ ಗೋಸ್ವಾಮಿಯವರ ಭಕ್ತಿ ರಸಾಮೃತ ಸಿಂಧು ಎಂಬ ಗ್ರಂಥದ ಪ್ರಾಮಾಣ್ಯವನ್ನು ಆಧರಿಸಿರುವ ನಮ್ಮ ಭಕ್ತಿ ರಸಾಮೃತ ಎಂಬ ಪುಸ್ತಕದಲ್ಲಿ ಭಕ್ತಿ ಸೇವಾ ವಿಜ್ಞಾನವನ್ನು ವಿವರಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಪಾರಮಾರ್ಥಿಕ ಭಕ್ತಿ ಸೇವೆಯು ಪ್ರತಿಸ್ಪಂದನೀಯವಾದ 5 ಹಂತಗಳನ್ನು ಹೊಂದಿದೆ. ಮೊದಲನೇದಾಗಿ, ಲೌಕಿಕ ಬಂಧನಗಳಿಂದ ಮುಕ್ತಿ ಪಡೆದ ನಂತರ ಆತ್ಮ ಸಾಕ್ಷಾತ್ಕಾರದ ಹಂತವನ್ನು ಶಾಂತ ಅಥವಾ ತಟಸ್ಥ ಹಂತ ಎಂದು ಕರೆಯಲಾಗಿದೆ. ಎರಡನೆಯದಾಗಿ, ಅದಾದ ನಂತರ ಭಗವಂತನ ಆಂತರಿಕ ಸಮೃದ್ಧಿಯ ದಿವ್ಯ ಜ್ಞಾನದ ಬೆಳವಣಿಗೆಯಾದಾಗ ಭಕ್ತನು ದಾಸ್ಯ ಹಂತದಲ್ಲಿ ಕಾರ್ಯನಿರತನಾಗುತ್ತಾನೆ. ಮೂರನೇದಾಗಿ, ದಾಸ್ಯ ಹಂತದಲ್ಲಿ ಮತ್ತಷ್ಟು ಪ್ರಗತಿ ಹೊಂದುವುದರೊಂದಿಗೆ ಭಗವಂತನೊಂದಿಗೆ ಗೌರವಪೂರ್ವಕ ಭ್ರಾತೃತ್ವ ಭಾವ ಮೂಡುತ್ತದೆ. ಆ ಬಳಿಕ ಸಮಾನ ಮಟ್ಟದ ಸಖ್ಯ ಭಾವ ರೂಪುಗೊಳ್ಳುತ್ತದೆ. ಈ 2 ಹಂತಗಳಲ್ಲೂ ಸಖ್ಯ ಹಂತ ಅಥವಾ ಸಖ್ಯ ಭಾವದ ಭಕ್ತಿ ಸೇವೆ ಎಂದು ಕರೆಯಲಾಗಿದೆ.
ನಾಲ್ಕನೇದಾಗಿ ಇದಾದ ನಂತರ ಭಗವಂತನೊಂದಿಗೆ ಪಿತೃವಾತ್ಸಲ್ಯದ ಹಂತ, ಇದನ್ನು ವಾತ್ಸಲ್ಯ ಹಂತ ಎಂದು ಕರೆಯಲಾಗಿದೆ. ಐದನೆಯದಾಗಿ ಇದರ ಅನಂತರದ್ದು ಮಧುರ ಪ್ರೇಮದ ಹಂತ. ಮೇಲಿನ ಹಂತಗಳಲ್ಲಿ ಗುಣಾತ್ಮಕವಾಗಿ ಯಾವುದೇ ವ್ಯತ್ಯಾಸ ಇಲ್ಲವಾದದ್ದು, ಆದರೂ ಇದನ್ನು ಭಗವತ್ ಪ್ರೇಮದ ಅತ್ಯುನ್ನತ ಹಂತವೆಂದು ಕರೆಯಲಾಗಿದೆ. ಭಗವಂತನೊಂದಿಗೆ ಮಧುರ ಪ್ರೇಮದ ಕೊನೆಯ ಹಂತವನ್ನು ಮಾಧುರ್ಯ ಹಂತವೆಂದು ಕರೆಯಲಾಗಿದೆ. ಹೀಗೆ ಮಹಾಪ್ರಭುಗಳು ರೂಪ ಗೋಸ್ವಾಮಿಯವರಿಗೆ ಭಕ್ತಿ ವಿಜ್ಞಾನವನ್ನು ಬೋಧಿಸಿದರು ಮತ್ತು ಅವರನ್ನು ಭಗವಂತನ ದಿವ್ಯ ಲೀಲೆಗಳ ಅಗೋಚರ ಸ್ಥಳಗಳ ಉತ್ಖನನಕ್ಕಾಗಿ ವೃಂದಾವನಕ್ಕೆ ಕಳುಹಿಸಿದರು. ಇದಾದ ನಂತರ ಮಹಾಪ್ರಭುಗಳು ವಾರಣಾಸಿಗೆ ವಾಪಸ್ಸಾಗಿ ಅನೇಕ ಸನ್ಯಾಸಿಗಳನ್ನು ಉದ್ಧಾರ ಮಾಡಿದರು ಹಾಗೂ ರೂಪ ಗೋಸ್ವಾಮಿಯವರ ಹಿರಿಯಣ್ಣನಿಗೆ ಜ್ಞಾನೋಪದೇಶ ಮಾಡಿದರು. ನಾವು ಇದನ್ನು ಈಗಾಗಲೇ ಚರ್ಚಿಸಿದ್ದೇವೆ. ಮಹಾಪ್ರಭುಗಳು ತಮ್ಮ ಉಪದೇಶ 8 ಶ್ಲೋಕಗಳನ್ನು ಮಾತ್ರ ಲಿಖಿತ ರೂಪದಲ್ಲಿ ಬಿಟ್ಟಿದ್ದು ಅವು ಶಿಷ್ಟಾಷ್ಟಕ ಎಂದೇ ಪ್ರಸಿದ್ಧವಾಗಿದೆ. ಮಹಾಪ್ರಭುಗಳು ದಿವ್ಯ ಪಂಥದ ಉಳಿದೆಲ್ಲ ಸಾಹಿತ್ಯವು ಅವರ ಪ್ರಮುಖ ಅನುಯಾಯಿಗಳಾದ ವೃಂದಾವನದ 6 ಗೋಸ್ವಾಮಿಗಳಿಂದ ಮತ್ತು ಅವರ ಶಿಷ್ಯರುಗಳಿಂದ ವ್ಯಾಪಕವಾಗಿ ರಚಿತವಾಗಿದೆ. ಚೈತನ್ಯ ಸಿದ್ಧಾಂತ ಪಂಥವು ಬೇರೆ ಯಾವುದೇ ತತ್ವ ಸಿದ್ಧಾಂತಕ್ಕಿಂತ ಶ್ರೀಮಂತವಾದದ್ದು. ಅದು ವಿಶ್ವ ಧರ್ಮವಾಗಿ ಪ್ರಚಾರಗೊಳ್ಳಲು ಶಕ್ತಿ ಸಾಮರ್ಥ್ಯವುಳ್ಳ ಪ್ರಸ್ತುತದ ಜೀವಂತ ಧರ್ಮವೆಂದು ಒಪ್ಪಿಕೊಳ್ಳಲಾಗಿದೆ. ಉತ್ಸಾಹಿ ಸಾಧುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರಂತವರು ಮತ್ತು ಅವರ ಶಿಷ್ಯರು ಈ ವಿಷಯವನ್ನು ಕೈಗೆತ್ತಿಕೊಂಡಿರುವುದು ನಮಗೆ ಸಂತೋಷವನ್ನುಂಟು ಮಾಡಿದೆ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಉದ್ಘಾಟಿಸಿದ ಭಾಗವತ ಧರ್ಮ ಅಥವಾ ಪ್ರೇಮ ಧರ್ಮದ ಸಂತಸಭರಿತ ದಿನಗಳಾಗಿ ನಾವು ಕಾತರದಿಂದ ಕಾಯುತ್ತೇವೆ. ಮಹಾಪ್ರಭುಗಳು ರಚಿಸಿದ ಶಿಷ್ಟಾಷ್ಟಕ. ಮೊದಲನೇದು, ಅನೇಕ ವರ್ಷಗಳಿಂದ ಹೃದಯದಲ್ಲಿ ಸಂಗ್ರಹವಾದ ಎಲ್ಲ ಮಾಲಿನ್ಯವನ್ನು ತೊಳೆಯುವ ಮತ್ತು ಜನನ ಮರಣಗಳ ಪುನರಾವೃತ್ತಿಯ ಬದ್ಧ ಜೀವನದ ಬೆಂಕಿಯನ್ನು ನಂದಿಸುವ ಶ್ರೀಕೃಷ್ಣ ಸಂಕೀರ್ತನಕ್ಕೆ ಜಯವಾಗಲಿ. ಈ ಸಂಕೀರ್ತನದ ಆಂದೋಲನವು ಇಡೀ ಮಾನವ ಕುಲಕ್ಕೆ ಪ್ರಧಾನ ಅನುಗ್ರಹವಾಗಿದೆ, ಏಕೆಂದರೆ ಇದು ಅನುಗ್ರಹ ಚಂದ್ರನ ಬೆಳದಿಂಗಳನ್ನು ಹರಡುತ್ತದೆ. ಸಕಲ ಆಧ್ಯಾತ್ಮಿಕ ಜ್ಞಾನದ ಜೀವಾಳವಾಗಿದೆ. ಆಧ್ಯಾತ್ಮಿಕ ಆನಂದದ ಸಾಗರವನ್ನು ವರ್ಧಿಸುತ್ತದೆ. ನಾವು ಆಸ್ವಾದಿಸಲು ಸದಾ ಕಾತರರಾಗಿರುವ ಅಮೃತವನ್ನು ಸವಿಯಲು ನಮ್ಮನ್ನು ಸಮರ್ಥರನ್ನಾಗಿ ಮಾಡುತ್ತದೆ. ಎರಡನೆಯದು, ಹೇ ನನ್ನ ಸ್ವಾಮಿಯೇ, ಜೀವಿಗಳಿಗೆ ಎಲ್ಲ ಅನುಗ್ರಹಗಳನ್ನು ನೀಡಬಲ್ಲದ್ದು ನಿನ್ನ ಪವಿತ್ರ ನಾಮ ಒಂದೇ. ಹಾಗೆಂದೇ ನಿನ್ನ ಕೃಷ್ಣ, ಗೋವಿಂದ ಮುಂತಾದ ಲಕ್ಷಾಂತರ ಹೆಸರುಗಳಿವೆ. ಈ ಆಧ್ಯಾತ್ಮಿಕ ಹೆಸರುಗಳಲ್ಲಿ ನೀನು ನಿನ್ನೆಲ್ಲ ಆಧ್ಯಾತ್ಮಿಕ ಶಕ್ತಿಗಳನ್ನು ಕೂಡಿದ್ದೀಯೆ. ಈ ಹೆಸರುಗಳನ್ನು ಪಠಿಸಲು ಕಠಿಣ ನಿಯಮಗಳೂ ಸಹ ಇಲ್ಲ. ಹೇ ನನ್ನ ಸ್ವಾಮಿಯೇ, ನಿನ್ನ ಪವಿತ್ರ ನಾಮಗಳನ್ನು ಸ್ಮರಿಸಿ ನಿನ್ನನ್ನು ಸುಲಭವಾಗಿ ಸಮೀಪಿಸುವ ಸಾಮರ್ಥ್ಯವನ್ನು ನೀನು ಕರುಣೆಯಿಂದ ನಮಗೆ ಅನುಗ್ರಹಿಸಿದ್ದೀಯೆ. ಆದರೆ ನಾನೆಂತಹ ಅದೃಷ್ಟಹೀನನೆಂದರೆ ನನಗೆ ಅವುಗಳಲ್ಲಿ ಆಕರ್ಷಣೆಯೇ ಇಲ್ಲ. ಮೂರನೆಯದು, ಪ್ರತಿಯೊಬ್ಬನು ತಾನು ಬೀದಿಯಲ್ಲಿನ ಒಂದು ಹುಲ್ಲು ಕಡ್ಡಿಗಿಂತಲೂ ಕನಿಷ್ಠ ಭಾವನೆಯಿಂದ ವಿನಯಶೀಲನಾಗಿ ಭಗವಂತನ ಪವಿತ್ರ ನಾಮವನ್ನು ಪಠಿಸಬೇಕು. ಎಲ್ಲ ಸುಳ್ಳು ಪ್ರತಿಷ್ಠೆಗಳನ್ನು ಬದಿಗಿಟ್ಟು ಮರಕ್ಕಿಂತಲೂ ಹೆಚ್ಚು ಸಹನಶೀಲನಾಗಬೇಕು. ಇತರರಿಗೆ ಸಕಲ ಗೌರವಗಳನ್ನು ನೀಡಲು ಸಿದ್ಧನಾಗಿರಬೇಕು. ಇಂತಹ ಮನಸ್ಥಿತಿಯಲ್ಲಿ ಭಗವಂತನ ಪುಣ್ಯ ನಾಮಸ್ಮರಣೆಯನ್ನು ಸತತವಾಗಿ ಮಾಡಲು ಸಾಧ್ಯ. ನಾಲ್ಕನೆಯದು, ಹೇ ಸರ್ವಶಕ್ತ ಸ್ವಾಮಿಯೇ, ನನಗೆ ಸಂಪತ್ತನ್ನು ಸಂಗ್ರಹಿಸುವ ಲಾಲಸೆ ಇಲ್ಲ, ಚೆಲುವೆಯರ ಬಯಕೆ ಇಲ್ಲ, ಅಥವಾ ಅನೇಕ ಮಂದಿ ಶಿಷ್ಯರೂ ಬೇಕಾಗಿಲ್ಲ. ನನಗೆ ಬೇಕಾದದ್ದು ಜನ್ಮ ಜನ್ಮಗಳಲ್ಲೂ ನಿನ್ನ ನಿಷ್ಕಾರಣ ಭಕ್ತಿ ಸೇವೆ ಮಾತ್ರ. ಐದನೆಯದು, ಹೇ ನಂದ ಮಹಾರಾಜನ ಪುತ್ರನಾದ ಕೃಷ್ಣನೇ, ನಾನು ಸದಾ ನಿನ್ನ ಸೇವಕ. ಆದರೂ ಅದು ಹೇಗೋ ಈ ಜನನ ಮರಣಗಳ ಸಾಗರದಲ್ಲಿ ನಾನು ಬಿದ್ದು ಬಿಟ್ಟಿದ್ದೇನೆ. ದಯವಿಟ್ಟು ಈ ಮೃತ್ಯು ಸಾಗರದಿಂದ ನನ್ನನ್ನು ಮೇಲಕ್ಕೆತ್ತಿಕೋ. ನಿನ್ನ ಪಾದ ಪದ್ಮಗಳಲ್ಲಿನ ಕಣಗಳಲ್ಲಿ ಒಂದನ್ನಾಗಿ ಇಟ್ಟುಕೋ. ಆರನೆಯದು, ಹೇ ನನ್ನ ಸ್ವಾಮಿಯೇ, ನಿನ್ನ ಪವಿತ್ರ ನಾಮವನ್ನು ಪಠಿಸುವಾಗ ನನ್ನ ಕಂಗಳು ಪ್ರೇಮ ಬಾಷ್ಪಗಳಿಂದ ಸತತವಾಗಿ ಅಲಂಕೃತಗೊಳ್ಳುವುದು ಯಾವಾಗ? ನಾನು ಗದ್ಗದಿತನಾಗುವುದು ಯಾವಾಗ? ನಿನ್ನ ಪುಣ್ಯನಾಮ ಸ್ಮರಣೆಯಿಂದ ನನ್ನ ಮೈ ಇಡೀ ರೋಮಾಂಚನಗೊಳ್ಳುವುದು ಯಾವಾಗ? ಏಳನೆಯದು, ಹೇ ಗೋವಿಂದ, ನಿನ್ನ ವಿರಹದ ಬೇಗೆಯಲ್ಲಿ ನನಗೆ ಒಂದೊಂದು ಕ್ಷಣವು 12 ವರ್ಷಗಳಂತೆ ತೋರುತ್ತಿದೆ.
ಕಣ್ಣೀರು ಬಿರು ಮಳೆಯಂತೆ ಸುರಿಯುತ್ತಿದೆ ಮತ್ತು ನೀನಿಲ್ಲದ ಪ್ರಪಂಚವು ನನಗೆ ಶೂನ್ಯವಾಗಿ ತೋರುತ್ತಿದೆ. 8. ಕೃಷ್ಣನಲ್ಲದೆ ಬೇರೆ ಯಾರನ್ನು ನನ್ನ ಸ್ವಾಮಿಯಾಗಿ ನಾನರಿಯೆ. ನನ್ನನ್ನು ಒರಟಾಗಿ ಬಿಗಿದಪ್ಪಿ ಬಾಧಿಸಿದರೂ ಅವನು ನನ್ನ ಸ್ವಾಮಿಯೇ, ಅಥವಾ ನನ್ನ ಮುಂದೆ ಪ್ರತ್ಯಕ್ಷನಾಗದೆ ನನ್ನನ್ನು ಭಗ್ನ ಹೃದಯನ್ನಾಗಿ ಮಾಡಿದರೂ ಅವನು ನನ್ನ ಸ್ವಾಮಿಯೇ. ಅವನು ಏನು ಬೇಕಾದರೂ ಮಾಡಲು ಸಂಪೂರ್ಣ ಸ್ವತಂತ್ರನು, ಏಕೆಂದರೆ ಯಾವುದೇ ನಿರ್ಬಂಧವಿಲ್ಲದೆ ಅವನು ಸದಾ ನನ್ನ ಆರಾಧ್ಯ ದೈವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದು ನಿಮಿಷ. ಹಾ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಅಧ್ಯಾಯ 1, ಋಷಿಗಳ ಪ್ರಶ್ನೆ. ಶ್ಲೋಕ 1. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದ್ಯಸ್ಯ ಯತೋನ್ವಯ ನಿತರತಸ್ ಆರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಧೀಮಹಿ. ಅನುವಾದ. ಎಲೈ ಸ್ವಾಮಿಯೇ, ವಾಸುದೇವ ಪುತ್ರನಾದ ಶ್ರೀಕೃಷ್ಣನೇ, ಸರ್ವವ್ಯಾಪಿಯಾದ ದೇವೋತ್ತಮ. ಮಾತಾಜಿ ಅರ್ಥನೂ ಹೇಳ್ಬೇಕು ಮಾತಾಜಿ, ಮೇಲೆ ಇದೆಯಲ್ಲ. ಹೌದಾ? ಓಕೆ. ಹ್ಮ್. ಪದಗಳ ಅರ್ಥ. ಓಂ ಓಂ ಓ ನನ್ನ ಭಗವಂತನೇ ನಮಃ. ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಭಗವತೆ ದೇವೋತ್ತಮ ಪುರುಷನಾದ ವಾಸುದೇವಾಯ, ವಾಸುದೇವನಿಗೆ, ವಸುದೇವನ ಪುತ್ರ ಅಥವಾ ಆದಿದೇವನಾದ ಶ್ರೀಕೃಷ್ಣನಿಗೆ. ಜನ್ಮ, ಆದಿ, ಸೃಷ್ಟಿ, ಸ್ಥಿತಿ ಮತ್ತು ಲಯ. ಅಸ್ಯ ಈ ವ್ಯಕ್ತ ಬ್ರಹ್ಮಾಂಡದ. ಯತಃ ಯಾರಿಂದ. ಅನ್ವಯಾತ್ ನೇರವಾಗಿ. ಇತರತಃ ಪರ್ಯಾಯವಾಗಿ. ಚ ಮತ್ತು ಅರ್ಥೇಶು ಕಾರಣಗಳಲ್ಲಿ. ಅವಿಘ್ನಃ ಸರ್ವಜ್ಞನೋ. ಸ್ವರಾಟ್ ಸಂಪೂರ್ಣ ಸ್ವತಂತ್ರನೋ. ತೇನ ಪ್ರಕಾಶಪಡಿಸಿದನು ಬ್ರಹ್ಮ ವೇದಜ್ಞಾನವನ್ನು ಹೃದಯದ ಪ್ರಜ್ಞೆಯಿಂದ. ಯಹ ಯಾರು. ಆದಿಕವಯೇ ಪ್ರಪ್ರಥಮವಾಗಿ ಸೃಷ್ಟನಾದವನಿಗೆ. ಮುಹ್ಯಂತಿ ಮರುಳಾಗಿದ್ದಾರೆಯೋ. ಯತ್ ಯಾರ ಬಗ್ಗೆ. ಸೂರ್ಯ ಮಹರ್ಷಿಗಳು ದೇವತೆಗಳು. ತೇಜಃ ಅಗ್ನಿ. ವಾರಿ ನೀರು. ಮೃದಾಂ ಭೂಮಿ. ಯದಾ ಸಾಕಾದಷ್ಟು. ವಿನಿಮಯ ಕ್ರಿಯಾ ಪ್ರತಿಕ್ರಿಯೆಗಳು. ಯತ್ರ ಎಲ್ಲಿ. ತ್ರಿಸರ್ಗ ಸೃಷ್ಟಿಕ್ರಿಯಾ ವಿಭಾಗಗಳಾದ ತ್ರಿಗುಣಗಳು. ಅಮೃಷ ವಾಸ್ತವಕ್ಕೆ ಹತ್ತಿರವಾಗಿ. ಧಾಮ್ನ ಸಕಲ ದಿವ್ಯ ಪರಿವಾರಗಳೊಂದಿಗೆ. ಸ್ವೇನ ಸ್ವಯಂ ಸಂಪನ್ನವಾದ. ಸದಾ ಯಾವಾಗಲೂ. ನಿರಸ್ತ ಇಲ್ಲದಿರುವುದು. ಕುಹಕಂ ಮಾಯೆ. ಸತ್ಯಂ ಸತ್ಯ. ಪರಂ ಪರಾತ್ಪರ. ಧೀಮಹಿ ನಾನು ಧ್ಯಾನಿಸುತ್ತೇನೆ. ಅನುವಾದ ಭಾವಾರ್ಥ ಬೈ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಎಲೆ ಸ್ವಾಮಿಯೇ, ವಸುದೇವ ಪುತ್ರನಾದ ಶ್ರೀಕೃಷ್ಣನೇ, ಸರ್ವವ್ಯಾಪಿಯಾದ ದೇವೋತ್ತಮ ಪುರುಷನೇ, ನಿನಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ. ದೇವೋತ್ತಮನಾದ ಶ್ರೀಕೃಷ್ಣನೇ, ಪರಮ ಸತ್ಯ. ದೃಷ್ಟಿಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಶ್ರೀಕೃಷ್ಣನು ಕಾರಣ ಪುರುಷನಾದ್ದರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ. ಅವನು ನೇರವಾಗಿ ಮತ್ತು ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನು ಉಳ್ಳವನು. ಅವನಿಗೆ ಮಿಗಿಲಾದ ಕಾರ್ಯಕಾರಣ ಇನ್ನೊಂದಿಲ್ಲವಾದ್ದರಿಂದ ಅವನು ಸರ್ವತಂತ್ರ ಸ್ವತಂತ್ರನು. ಶ್ರೀಕೃಷ್ಣನೇ ಮೊದಲು ಮೂಲ ಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದಜ್ಞಾನವನ್ನು ಬೋಧಿಸಿದವನು. ಅಗ್ನಿಯಲ್ಲಿ ಜಲ, ಜಲದಲ್ಲಿ ನೆಲದಂತಹ ಮಾಯಾಬಿಂಬಗಳಿಂದ ದಿಗ್ಭ್ರಾಂತರಾದ ಋಷಿ ವರೇಣ್ಯರು ಮತ್ತು ದೇವತೆಗಳು ಅವನ ಭ್ರಮೆಗೆ ಒಳಪಟ್ಟರು. ಅವನಿಂದಾಗಿಯೇ ಪ್ರಕೃತಿಯ 3 ಗುಣಗಳಿಗೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕವಾಗಿ ರೂಪುಗೊಂಡ ಐಹಿಕ ಜಗತ್ತು
ಅವಾಸ್ತವವಾದರೂ ವಾಸ್ತವ ಎಂಬಂತೆ ಕಾಣುತ್ತದೆ ಎಂದೇ ಐಹಿಕ ಜಗತ್ತಿನ ಮಾಯಾಬಿಂಬಗಳಿಂದ ಸರ್ವದಾ ಮುಕ್ತವಾದ ತನ್ನ ಪಾರಮಾರ್ಥಿಕ ದಿವ್ಯ ಧಾಮದಲ್ಲಿ ನಿತ್ಯ ನಿರಂತರನಾಗಿರುವ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತೇನೆ, ಏಕೆಂದರೆ ಅವನೇ ಪರಮ ಸತ್ಯ. ಭಾವಾರ್ಥ: ದೇವೋತ್ತಮ ಪುರುಷನಾದ ವಾಸುದೇವನ ಪ್ರಸ್ತಾವವು ವಸುದೇವ ದೇವಕಿಯರ ದೈವೀ ಪುತ್ರನಾದ ಸ್ವಾಮಿ ಶ್ರೀಕೃಷ್ಣನನ್ನೇ ನೇರವಾಗಿ ಸೂಚಿಸುತ್ತದೆ. ಈ ಸಂಗತಿಯನ್ನು ಈ ಕೃತಿಯಲ್ಲಿ ಹೆಚ್ಚು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಶ್ರೀಕೃಷ್ಣನು ಮೂಲ ದೇವೋತ್ತಮ ಪುರುಷ ಮತ್ತು ಉಳಿದೆಲ್ಲವರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆ ಪರಮಪುರುಷನ ಅಂಶಜರು ಎಂದು ವೇದವ್ಯಾಸರು ದೃಢವಾಗಿ ಹೇಳುತ್ತಾರೆ. ಶ್ರೀಲ ಗೋಸ್ವಾಮಿಯವರು ತಮ್ಮ ಕೃಷ್ಣ ಸಂದರ್ಭ ಗ್ರಂಥದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಮೂಲ ಜೀವಿಯಾದ ಬ್ರಹ್ಮದೇವರು ತಮ್ಮ ಬ್ರಹ್ಮ ಸಂಹಿತೆ ಗ್ರಂಥದಲ್ಲಿ ಶ್ರೀಕೃಷ್ಣನ ವಿಷಯವನ್ನು ಹೆಚ್ಚು ಸಾರವತ್ತಾಗಿ ಧಾರಾಳವಾಗಿ ವಿವರಿಸಿದ್ದಾರೆ. ಸಾಮವೇದ ಉಪನಿಷತ್ತಿನಲ್ಲಿ ಶ್ರೀಕೃಷ್ಣನು ದೇವಕಿಯ ದೈವೀ ಪುತ್ರನೆಂದು ಕೂಡ ಹೇಳಲಾಗಿದೆ. ಆದ್ದರಿಂದ ಈ ಸ್ತೋತ್ರದಲ್ಲಿ ಪ್ರಥಮ ಪ್ರಸ್ತಾವದಲ್ಲೇ ಶ್ರೀಕೃಷ್ಣನನ್ನು ಆದ್ಯ ದೈವ ಎಂದು ಕಂಠೋಕ್ತವಾಗಿ ಹೇಳಲಾಗಿದೆ. ಬೇರಾವುದೇ ಪಾರಮಾರ್ಥಿಕ ನಾಮ ನಿರ್ದೇಶನದಿಂದ ಪರಮ ಪುರುಷನಾದ ಈ ದೇವೋತ್ತಮನನ್ನು ಅರಿತುಕೊಳ್ಳುವುದಾದಲ್ಲಿ ಅದು ಸರ್ವಾಕರ್ಷಕ ಎಂಬ ಅರ್ಥದ ಕೃಷ್ಣ ಪದವನ್ನು ಸೂಚಿಸುವ ನಾಮವಾಗಿರಬೇಕು. ಭಗವದ್ಗೀತೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಶ್ರೀಕೃಷ್ಣನು ತಾನು ಮೂಲತಃ ದೇವಾದಿದೇವ ಪರಮ ಪುರುಷನೆಂದು ಆತ್ಮ ಪ್ರತಿಷ್ಠಾಪನಾರ್ಥದಲ್ಲಿ ಹೇಳಿದ್ದಾನೆ. ಇದನ್ನು ಅರ್ಜುನ ಹಾಗೂ ಋಷಿವರೇಣ್ಯರಾದ ನಾರದರು, ವ್ಯಾಸರು ಮೊದಲಾದವರು ದೃಢಪಡಿಸಿದ್ದಾರೆ. ಪದ್ಮ ಪುರಾಣದಲ್ಲಿ ದೇವರ ಅಸಂಖ್ಯಾತ ನಾಮಗಳಲ್ಲಿ ಕೃಷ್ಣನಾಮವು ಪ್ರಮುಖವಾದುದರೆಂದು ಹೇಳಲಾಗಿದೆ. ಅದು ವಾಸುದೇವ ದೇವೋತ್ತಮ ಪುರುಷನ ಸಮಗ್ರ ಅಂಶವನ್ನು ಸೂಚಿಸುತ್ತದೆ. ಭಗವಂತನ ಸಕಲ ರೂಪಗಳು ಕೇವಲ ವಾಸುದೇವನೇ ಆಗಿದ್ದಾನೆ ಎಂದು ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ವಾಸುದೇವ ಎಂಬ ಹೆಸರು ನಿರ್ದಿಷ್ಟವಾಗಿ ವಸುದೇವ ದೇವಕಿಯರ ದೈವೀ ಪುತ್ರನನ್ನೇ ಸೂಚಿಸುತ್ತದೆ. ಸನ್ಯಾಸದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದ ಪರಮಹಂಸರು ಶ್ರೀಕೃಷ್ಣನನ್ನು ಸದಾ ಧ್ಯಾನಿಸುತ್ತಾರೆ. ವಾಸುದೇವ ಅಥವಾ ಭಗವಾನ್ ಶ್ರೀಕೃಷ್ಣನು ಸರ್ವ ಕಾರಣಗಳ ಕಾರಣಕರ್ತ. ಅಸ್ತಿತ್ವದಲ್ಲಿರುವ ಸಕಲವು ಅವನಿಂದಲೇ ಉದ್ಗಮವಾದವು. ಇದು ಹೇಗೆ ಎಂಬುದನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ಶ್ರೀಮದ್ ಭಾಗವತವನ್ನು ಮಹಾಪ್ರಭು ಶ್ರೀ ಚೈತನ್ಯರು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ನಿಷ್ಕಳಂಕ ಪುರಾಣ ಎಂದು ವರ್ಗೀಕರಿಸಿದ್ದಾರೆ, ಏಕೆಂದರೆ ಇದು ಶ್ರೀಕೃಷ್ಣನ ದಿವ್ಯ ನಿರೂಪಣೆಯನ್ನು ಹೊಂದಿದೆ. ಶ್ರೀಮದ್ ಭಾಗವತದ ಇತಿಹಾಸವು ಭವ್ಯವಾದದ್ದು. ಇದನ್ನು ಶ್ರೀ ವೇದವ್ಯಾಸರು ಪಾರಮಾರ್ಥಿಕ ಜ್ಞಾನದಲ್ಲಿ ಪರಿಪಕ್ವತೆಯನ್ನು ಗಳಿಸಿದ ಅನಂತರ ಸಂಕಲಿಸಿದರು. ಇವರು ಇದನ್ನು ತಮ್ಮ ಗುರುಗಳಾದ ಶ್ರೀ ನಾರದರ ಆದೇಶಾನುಸಾರ ರಚಿಸಿದರು. ವೇದವ್ಯಾಸರು ವೇದಾಂತ ಸೂತ್ರಗಳು ಅಥವಾ ಬ್ರಹ್ಮಸೂತ್ರಗಳು, ಪುರಾಣಗಳು ಮತ್ತು ಮಹಾಭಾರತ ಸೇರಿದಂತೆ 4 ವೇದ ವಿಭಾಗಗಳಿಂದ ಕೂಡಿದ ಸಕಲ ವೇದ ಸಾಹಿತ್ಯವನ್ನು ಸಂಕಲಿಸಿದರು. ಇಷ್ಟಾದರೂ ಅವರಿಗೆ ತೃಪ್ತಿಯಾಗಿರಲಿಲ್ಲ. ಅವರ ಅತೃಪ್ತಿಯನ್ನು ಗಮನಿಸಿದ ಗುರು ನಾರದರು ದೇವೋತ್ತಮ ಪುರುಷ ಶ್ರೀಕೃಷ್ಣನ ಪಾರಮಾರ್ಥಿಕ ಚಟುವಟಿಕೆಗಳನ್ನು ಕುರಿತು ಬರೆಯುವಂತೆ ಸಲಹೆ ಮಾಡಿದರು. ಶ್ರೀಕೃಷ್ಣನ ಆ ಪಾರಮಾರ್ಥಿಕ ಚಟುವಟಿಕೆಗಳನ್ನು ಈ ಗ್ರಂಥದ 10ನೆಯ ಸ್ಕಂದದಲ್ಲಿ ನಿಷ್ಕೃಷ್ಟವಾಗಿ ವಿವರಿಸಲಾಗಿದೆ. ಆದರೆ ಮೂಲ ಸತ್ವ ಸಾರವನ್ನು ಗ್ರಹಿಸಲು ವಿವಿಧ ಪ್ರಕಾರಗಳ ಜ್ಞಾನಾರ್ಜನೆಯಿಂದ ಕ್ರಮವಾಗಿ ಮುಂದುವರಿಯಬೇಕು. ಸೃಷ್ಟಿಯ ಮೂಲವನ್ನು ತಿಳಿಯಲಿಚ್ಛಿಸುವುದು ಸಾತ್ವಿಕ ಮನಸ್ಸಿನ ಸಹಜ ಅಪೇಕ್ಷೆ. ಅಂತಹ ಮನಸ್ಸುಳ್ಳವನು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳನ್ನು ಕಾಣುತ್ತಾನೆ, ಅವುಗಳ ನಿವಾಸಿಗಳನ್ನು ಕುರಿತು ಊಹಿಸುತ್ತಾನೆ. ಇಂತಹ ಜಿಜ್ಞಾಸೆಗಳು ಮಾನವ ಸಹಜವಾದದ್ದು, ಏಕೆಂದರೆ ಮಾನವ ಹುಟ್ಟಿನಿಂದಲೇ ಹೆಚ್ಚು ಬುದ್ಧಿ ಮತ್ತು ಪ್ರಜ್ಞೆಯನ್ನು ಬೆಳೆಸಿಕೊಂಡವನು. ಇಂತಹ ಜಿಜ್ಞಾಸೆಗಳೆಲ್ಲ ಶ್ರೀಮದ್ ಭಾಗವತದ ಕರ್ತೃ ನೇರ ಉತ್ತರ ನೀಡಿದ್ದಾರೆ. ಸ್ವಾಮಿ ಶ್ರೀಕೃಷ್ಣನೇ ಸಕಲ ಸೃಷ್ಟಿಯ ಮೂಲ ಎಂದು ಅವರು ಹೇಳುತ್ತಾರೆ. ಅವನು ಬ್ರಹ್ಮಾಂಡದ ಸೃಷ್ಟಿಕರ್ತನೂ ಹೌದು, ಲಯಕರ್ತನೂ ಹೌದು. ದೈವೇಚ್ಛೆಯಂತೆ ಒಂದು ನಿರ್ದಿಷ್ಟ ಕಾಲದಲ್ಲಿ ಐಹಿಕ ಪ್ರಪಂಚ ವ್ಯವಸ್ಥೆಯು ಸೃಷ್ಟಿಯಾಗುತ್ತದೆ. ಅದು ಕೆಲ ಕಾಲ ಪಾಲನೆಗೊಂಡು ಅನಂತರ ಅವನ ಇಚ್ಛೆಯಂತೆಯೇ ಲಯವಾಗುತ್ತದೆ. ಆದ್ದರಿಂದಲೇ ವಿಶ್ವದ ಸಕಲ ಚಟುವಟಿಕೆಗಳ ಹಿಂದೆ ಆ ಪರಮ ಪುರುಷನ ಇಚ್ಛಾಬಲವಿದೆ. ಸೃಷ್ಟಿಕರ್ತನನ್ನು ನಂಬದ ನಾನಾ ಬಗೆಯ ನಾಸ್ತಿಕರಿರುವುದು ನಿಜ.
ಈ ನಾಸ್ತಿಕತೆ ಅವರ ಅಜ್ಞಾನದ ಫಲ. ಉದಾಹರಣೆಗೆ ಹೇಳುವುದಾದರೆ, ಆಧುನಿಕ ವಿಜ್ಞಾನಿ ಬಾಹ್ಯಾಕಾಶ ಉಪಗ್ರಹಗಳನ್ನು ಸೃಷ್ಟಿಸಿದ್ದಾನೆ. ಹಲವೊಂದು ಏರ್ಪಾಟುಗಳಿಂದ ಅಂತರಿಕ್ಷಕ್ಕೆ ಹಾರಿಸಲಾಗುವ ಈ ಉಪಗ್ರಹಗಳು ಬಹುದೂರದಲ್ಲಿರುವ ವಿಜ್ಞಾನಿಯಿಂದ ನಿಯಂತ್ರಿಸಲ್ಪಡುತ್ತವೆ. ಅಂತೆಯೇ ಅಸಂಖ್ಯಾತ ನಕ್ಷತ್ರಗಳು ಮತ್ತು ಗ್ರಹಗಳಿಂದ ಕೂಡಿದ ಸಕಲ ಬ್ರಹ್ಮಾಂಡಗಳು ದೇವೋತ್ತಮ ಪರಮ ಪುರುಷನ ಬುದ್ಧಿಶಕ್ತಿಯಿಂದ ನಿಯಂತ್ರಿತವಾಗಿವೆ. ಪರಮಸತ್ಯ ಅಥವಾ ದೇವೋತ್ತಮ ಪುರುಷನೇ ಸಕಲ ವ್ಯಕ್ತಿಗಳಲ್ಲಿ ಪ್ರಧಾನನೆಂದು ವೇದ ಸಾಹಿತ್ಯದಲ್ಲಿ ಹೇಳಿದೆ. ಪ್ರಥಮ ಸೃಷ್ಟಿಯಾದ ಬ್ರಹ್ಮನಿಂದ ಹಿಡಿದು ಒಂದು ಸಣ್ಣ ಇರುವೆಯವರೆಗೂ ಎಲ್ಲವೂ ಪ್ರತ್ಯೇಕ ಜೀವಿಗಳು. ಬ್ರಹ್ಮನಿಂದ ಮೇಲಕ್ಕೂ ಪ್ರತ್ಯೇಕ ಸಾಮರ್ಥ್ಯಗಳಿರುವ ಇತರ ಜೀವಿಗಳಿದ್ದಾರೆ. ಅಂತೆಯೇ ದೇವೋತ್ತಮ ಪುರುಷನು ಒಬ್ಬ ಪುರುಷ. ಇತರರ ಜೀವಿಗಳಂತೆ ಅವನೂ ಒಬ್ಬ ಪ್ರತ್ಯೇಕ ಪುರುಷ. ಆದರೆ ಅವನು ಪರಮಪ್ರಭು ಅಥವಾ ಪರಮ ಪುರುಷ. ಅವನು ಪರಮ ಮೇಧಾವಿಯಾಗಿದ್ದು ಹಲವು ಬಗೆಯ ಲೋಕೋತ್ತರವಾದ ಕಲ್ಪನಾತೀತ ಶಕ್ತಿಗಳನ್ನು ಹೊಂದಿದ್ದಾನೆ. ಮಾನವನು ತನ್ನ ಬುದ್ಧಿಶಕ್ತಿಯಿಂದ ಬಾಹ್ಯಾಕಾಶದಲ್ಲಿ ಚಲಿಸುವ ಕೃತಕ ಉಪಗ್ರಹವನ್ನು ಸೃಷ್ಟಿಸಬಹುದಾದರೆ, ಮಾನವನಿಗೆ ಮಿಗಿಲಾದ ಪ್ರಚಂಡ ಬುದ್ಧಿಯು ಇನ್ನೂ ಅದ್ಭುತವಾದ ವಸ್ತುಗಳನ್ನು ಸೃಷ್ಟಿಸಬಲ್ಲದು ಎಂಬುದನ್ನು ಸುಲಭವಾಗಿ ಊಹಿಸಬಹುದು. ವಿವೇಕಶಾಲಿಗಳು ಈ ತರ್ಕವನ್ನು ಸುಲಭವಾಗಿ ಒಪ್ಪಿಕೊಳ್ಳುವರು. ಆದರೆ ಇದನ್ನು ಎಂದೂ ಒಪ್ಪದ ಹಠಮಾರಿ ನಾಸ್ತಿಕರಿದ್ದಾರೆ. ಶ್ರೀ ವೇದವ್ಯಾಸರಾದರೋ ಈ ಮೇಧಾವಿಯನ್ನು ಪರಮೇಶ್ವರ ಎಂದು ತತ್ಕ್ಷಣ ಒಪ್ಪಿಕೊಳ್ಳುತ್ತಾರೆ. ಪರ ಅಥವಾ ಪರಮೇಶ್ವರ ಅಥವಾ ದೇವಾದಿ ದೇವನಾದ ಪರಮ ಪುರುಷನೆಂದು ಕರೆಯಲಾಗುವ ಆ ಮಹಾಮೇಧಾವಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾರೆ. ಭಗವದ್ಗೀತೆಯಲ್ಲಿ ಹಾಗೂ ಶ್ರೀ ವೇದವ್ಯಾಸರು ರಚಿಸಿರುವ ಇತರ ಶಾಸ್ತ್ರಗ್ರಂಥಗಳಲ್ಲಿ, ವಿಶೇಷವಾಗಿ ಶ್ರೀಮದ್ ಭಾಗವತದಲ್ಲಿ ಅಂಗೀಕರಿಸಲಾಗಿರುವ ಆ ಪರಮೇಶ್ವರನೇ ಶ್ರೀಕೃಷ್ಣನು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನನ್ನು ಬಿಟ್ಟು ಬೇರೊಂದು ಪರತತ್ವ ಇಲ್ಲವೆಂದು ಹೇಳುತ್ತಾನೆ. ಆದ್ದರಿಂದಲೇ ವೇದವ್ಯಾಸರು ಪರತತ್ವ ಶ್ರೀಕೃಷ್ಣನನ್ನು ಆರಾಧಿಸುತ್ತಾರೆ. ಶ್ರೀಕೃಷ್ಣನ ಪಾರಮಾರ್ಥಿಕ ದಿವ್ಯ ಚಟುವಟಿಕೆಗಳನ್ನು 10ನೇ ಸ್ಕಂದದಲ್ಲಿ ವರ್ಣಿಸಲಾಗಿದೆ. ನೀತಿಗೆಟ್ಟ ನಿರ್ಲಜ್ಜ ವ್ಯಕ್ತಿಗಳು ಒಮ್ಮೆಲೆ 10ನೇ ಸ್ಕಂದಕ್ಕೆ, ಅದರಲ್ಲೂ ವಿಶೇಷವಾಗಿ ಶ್ರೀಕೃಷ್ಣನ ರಾಸ ನೃತ್ಯವನ್ನು ವರ್ಣಿಸುವ 5 ಅಧ್ಯಾಯಗಳಿಗೆ ಜಿಗಿಯುತ್ತಾರೆ. ಶ್ರೀಮದ್ ಭಾಗವತದ ಈ ಭಾಗವು ಈ ಅನನ್ಯ ಸಾಹಿತ್ಯದ ಅತ್ಯಂತ ರಹಸ್ಯ ಭಾಗ. ಭಗವಂತನ ಅತೀಂದ್ರಿಯ ಜ್ಞಾನದ ಪರಿಪೂರ್ಣ ಅರಿವಿಲ್ಲದವರು ಶ್ರೀಕೃಷ್ಣನ ರಾಸ ನೃತ್ಯ ಹಾಗೂ ಗೋಪಿಕೆಯರೊಡನೆ ಅವನ ಪ್ರೇಮ ವ್ಯವಹಾರಗಳ ಪೂಜನೀಯ ಅಲೌಕಿಕ ಲೀಲೆಗಳನ್ನು ತಪ್ಪಾಗಿ ಗ್ರಹಿಸುವ ಸಂಭವವೇ ಹೆಚ್ಚು. ಇದು ಅತ್ಯಂತ ಆಧ್ಯಾತ್ಮಿಕ ವಿಷಯವಾಗಿದೆ. ಐಹಿಕ ವ್ಯಾಪಾರಗಳಿಂದ ಮುಕ್ತರಾಗಿ ಕ್ರಮೇಣ ಪರಮಹಂಸತ್ವ ಪಡೆದಂತಹವರು ಮಾತ್ರ ಈ ರಾಸ ನೃತ್ಯವನ್ನು ಪಾರಮಾರ್ಥಿಕ ದೃಷ್ಟಿಯಿಂದ ಆಸ್ವಾದಿಸಬಲ್ಲರು. ಆದ್ದರಿಂದಲೇ ಶ್ರೀ ವೇದವ್ಯಾಸರು ಶ್ರೀಕೃಷ್ಣನ ಲೀಲೆಯ ಸಾರವನ್ನು ಆಸ್ವಾದಿಸುವ ಮೊದಲು ವಾಚಕನಿಗೆ ಕ್ರಮೇಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ರೂಢಿಸಿಕೊಳ್ಳಲು ಅವಕಾಶ ನೀಡುತ್ತಾರೆ ಎಂದೇ ಅವರು ಉದ್ದೇಶಪೂರ್ವಕವಾಗಿ ಧೀಮಹಿ ಗಾಯತ್ರಿ ಮಂತ್ರವನ್ನು ಆವಾಹಿಸುತ್ತಾರೆ. ಈ ಗಾಯತ್ರಿ ಮಂತ್ರವು ಆಧ್ಯಾತ್ಮಿಕ ಉತ್ಕರ್ಷ ಸಾಧಿಸಿದವರಿಗೆ ಮಾತ್ರ ಲಭ್ಯ. ಗಾಯತ್ರಿ ಮಂತ್ರ ಜಪ ಮಾಡುವುದರಲ್ಲಿ ಯಶಸ್ವಿಯಾದವರು ಮಾತ್ರ ಸ್ವಾಮಿಯ ಪಾರಮಾರ್ಥಿಕ ದಿವ್ಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಆದ್ದರಿಂದ ಗಾಯತ್ರಿ ಮಂತ್ರವನ್ನು ಯಶಸ್ವಿಯಾಗಿ ಜಪಿಸಲು ಬ್ರಾಹ್ಮಣನ ಗುಣಗಳನ್ನು ಪಡೆಯಬೇಕು ಅಥವಾ ಸತ್ವ ಗುಣಾಢ್ಯನಾಗಿ ಯಶಸ್ವಿ ರೀತಿಯಲ್ಲಿ ಗಾಯತ್ರಿ ಮಂತ್ರ ಜಪಿಸುವ ಅರ್ಹತೆಯನ್ನು ಗಳಿಸಬೇಕು. ಅನಂತರ ಭಗವಂತನ ನಾಮ, ರೂಪ, ಗುಣ ಇತ್ಯಾದಿಯಾಗಿ ದಿವ್ಯ ಸಾಕ್ಷಾತ್ಕಾರ ಪಡೆಯುವ ಹಂತವನ್ನು ತಲುಪಬೇಕು. ಶ್ರೀಮದ್ ಭಾಗವತವು ಸ್ವಾಮಿಯ ಅಂತರಂಗ ಶಕ್ತಿಯಿಂದ ರೂಪುಗೊಂಡಿರುವ ಭಗವಂತನ ಸ್ವರೂಪದ ನಿರೂಪಣೆಯೇ ಆಗಿದೆ. ಈ ಅಂತರಂಗ ಶಕ್ತಿಯು ನಮ್ಮ ಅನುಭವಕ್ಕೆ ಅಟುಕುವ ಪ್ರಪಂಚವನ್ನು ರೂಪಿಸಿದ ಬಹಿರಂಗ ಶಕ್ತಿಗಿಂತ ಬೇರೆಯೇ ಆಗಿದೆ. ಶ್ರೀ ವೇದವ್ಯಾಸರು ಈ ಶ್ಲೋಕದಲ್ಲಿ ಇವೆರಡರ ನಡುವಣ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ಪ್ರಕಟಿತ ಅಂತರಂಗ ಶಕ್ತಿಯೇ ಸತ್ಯವಾದುದು. ಐಹಿಕ ಅಸ್ತಿತ್ವದ ರೂಪದಲ್ಲಿ ಪ್ರಕಟಗೊಂಡ ಬಹಿರಂಗ ಶಕ್ತಿ ಕೇವಲ ತಾತ್ಕಾಲಿಕವಾದದ್ದು ಹಾಗೂ ಮರುಭೂಮಿಯ ಮೃಗಜಲದಂತೆ ಮಾಯೆ ಎಂದು ಶ್ರೀ ವೇದವ್ಯಾಸರು ಹೇಳುತ್ತಾರೆ. ಮರುಭೂಮಿಯ ಮೃಗಜಲದಲ್ಲಿ ನೀರು ಇರುವುದಿಲ್ಲ, ನೀರಿನ ತೋರಿಕೆ ಮಾತ್ರ ಇರುತ್ತದೆ. ನಿಜವಾಗಿ ನೀರು ಬೇರೆಲ್ಲೋ ಇರುತ್ತದೆ. ಪ್ರಕಟಿತ ವಿಶ್ವ ಸೃಷ್ಟಿಯು ಸತ್ಯವೆಂಬಂತೆಯೇ ಗೋಚರಿಸುತ್ತದೆ, ಆದರೆ ಇದು ಸತ್ಯದ ನೆರಳಾಗಿದ್ದು ಮೂಲ ಸತ್ಯವು ಆಧ್ಯಾತ್ಮಿಕ ಲೋಕದಲ್ಲಿದೆ. ಪರಮ ಸತ್ಯವು ಆಧ್ಯಾತ್ಮಿಕ ಆಕಾಶದಲ್ಲಿದೆ.
ಲೌಕಿಕ ಆಕಾಶದಲ್ಲಿಲ್ಲ. ಲೌಕಿಕ ಆಕಾಶದಲ್ಲಿ ಪ್ರತಿಯೊಂದು ಸಾಪೇಕ್ಷವಾದ ಸತ್ಯವಾಗಿದೆ, ಅಂದರೆ ಒಂದು ಸತ್ಯ ಮತ್ತೊಂದನ್ನು ಅವಲಂಬಿಸಿರುತ್ತದೆ. ಈ ವಿಶ್ವಸೃಷ್ಟಿಯು ಪ್ರಕೃತಿಯ 3 ಗುಣಗಳ ಪರಸ್ಪರ ಕ್ರಿಯೆ ಮತ್ತು ಪ್ರಕ್ರಿಯೆಗಳ ಪರಿಣಾಮ. ಬ್ರಹ್ಮ, ಇಂದ್ರ, ಚಂದ್ರ ಮೊದಲಾದಂತಹ ವರಿಷ್ಠ ದೇವತೆಗಳೂ ಸೇರಿದಂತೆ ವಿವಿಧ ವಂಶಗಳಲ್ಲಿ ಜನ್ಮ ತಾಳುವ ಬದ್ಧಾತ್ಮರ ದಿಗ್ಭ್ರಾಂತ ಮನಸ್ಸಿಗೆ ಸತ್ಯದ ಮಾಯಾಬಿಂಬವನ್ನು ತೋರಿಸುವ ರೀತಿಯಲ್ಲಿ ತಾತ್ಕಾಲಿಕ ಪ್ರಕಟಣೆಗಳು ಸೃಷ್ಟಿಗೊಂಡಿವೆ. ವಾಸ್ತವವಾಗಿ ವ್ಯಕ್ತ ಜಗತ್ತಿನಲ್ಲಿ ಸತ್ಯವಿಲ್ಲ. ದೇವೋತ್ತಮ ಪರಮಪುರುಷನು ತನ್ನ ಪಾರಮಾರ್ಥಿಕ ಪರಿವಾರದೊಂದಿಗೆ ಶಾಶ್ವತವಾಗಿ ನೆಲೆಸಿರುವ ಆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿಜವಾದ ಸತ್ಯವು ಇರುವುದರಿಂದ ಇಲ್ಲಿಯೂ ಸತ್ಯ ಇರುವಂತೆ ತೋರುತ್ತದೆ. ಮುಖ್ಯ ತಂತ್ರಜ್ಞನು ಜಟಿಲವಾದ ಸಂಕೀರ್ಣವಾದ ಕಟ್ಟಡದ ನಿರ್ಮಾಣದಲ್ಲಿ ಸ್ವತಃ ಭಾಗವಹಿಸುವುದಿಲ್ಲ, ಆದರೆ ಕಟ್ಟಡ ನಿರ್ಮಾಣವು ಅವನ ಮಾರ್ಗದರ್ಶನದಲ್ಲೇ ನಡೆಯುವುದರಿಂದ ಅವನಿಗೆ ಕಟ್ಟಡದ ಮೂಲೆ ಸಂದಿಗೊಂದಿಗಳೆಲ್ಲ ಗೊತ್ತು. ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ನಿರ್ಮಾಣದ ಸಕಲ ವಿಷಯಗಳು ಗೊತ್ತು. ಅಂತೆಯೇ ಈ ಬ್ರಹ್ಮಾಂಡದ ವಿದ್ಯಮಾನಗಳು ದೇವತೆಗಳಿಂದ ನಿರ್ವಹಿಸಲ್ಪಟ್ಟರೂ ಬ್ರಹ್ಮಾಂಡದ ಸೃಷ್ಟಿ ಕಾರ್ಯದಲ್ಲಿ ಸರ್ವೋಚ್ಚ ತಂತ್ರಜ್ಞ ಎನ್ನಬಹುದಾದ ದೇವಾದಿದೇವನಿಗೆ ವಿಶ್ವದ ಪ್ರತಿ ವಿವರವೂ ಗೊತ್ತು. ಅವನು ಜಗತ್ತಿನ ಮೂಲೆ ಮೂಲೆಯನ್ನು ಬಲ್ಲ. ಈ ಐಹಿಕ ಸೃಷ್ಟಿಯಲ್ಲಿ ಬ್ರಹ್ಮನಿಂದ ಹಿಡಿದು ನಿಕೃಷ್ಟ ಜೀವಿಯಾದ ಇರುವೆಯವರೆಗೂ ಯಾರೂ ಸ್ವತಂತ್ರರಲ್ಲ. ಎಲ್ಲರಲ್ಲೂ ಎಲ್ಲದರಲ್ಲೂ ಭಗವಂತನ ಕೈವಾಡ ಇರುವನ್ನು ಕಾಣಬಹುದು. ಲೌಕಿಕವಾದ ಎಲ್ಲ ಮೂಲಧಾತುಗಳು ಹಾಗೂ ಆಧ್ಯಾತ್ಮಿಕ ಕಿರಣಗಳು ಅವನಿಂದಲೇ ಉದ್ಭೂತವಾಗುತ್ತವೆ. ಹಾಗೂ ಈ ಐಕ್ಯ ಜಗತ್ತಿನಲ್ಲಿ ಸೃಷ್ಟಿಯಾದದ್ದನ್ನೆಲ್ಲ ಪರಮಸತ್ಯನು ದೇವೋತ್ತಮ ಪರಮಪುರುಷನು ಆದ ಶ್ರೀಕೃಷ್ಣನಿಂದ ಸ್ಫುರಿಸಿದ ಐಹಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ನಡುವಣ ಪ್ರಕ್ರಿಯೆಗಳ ಫಲವೇ ಆಗಿದೆ. ಒಬ್ಬ ರಾಸಾಯನ ಶಾಸ್ತ್ರಜ್ಞನು ಪ್ರಯೋಗಾಲಯದಲ್ಲಿ ಜಲಜನಕ ಮತ್ತು ಆಮ್ಲಜನಕಗಳ ಮಿಶ್ರಣದಿಂದ ನೀರನ್ನು ತಯಾರಿಸಬಹುದು, ಆದರೆ ವಾಸ್ತವವಾಗಿ ಅವನು ಆ ದೇವಾದಿದೇವನ ಪ್ರೇರಣೆಯಿಂದಲೇ ಪ್ರಯೋಗಾಲಯದಲ್ಲಿ ನೀರು ತಯಾರಿಸುವ ಕಾರ್ಯದಲ್ಲಿ ತೊಡಗುತ್ತಾನೆ. ಈ ಕಾರ್ಯದಲ್ಲಿ ಅವನು ಬಳಸುವ ವಸ್ತುಗಳು ಭಗವಂತನೇ ಒದಗಿಸಿದ್ದಾನೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಆ ದೇವೋತ್ತಮನಿಗೆ ಸಕಲವೂ ತಿಳಿದಿದೆ. ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ವಿವರಗಳು ಅವನ ಅವಗಾಹನೆಗೆ ಬಂದಿವೆ. ಅವನು ಸಂಪೂರ್ಣ ಸ್ವತಂತ್ರನು. ಅವನನ್ನು ಚಿನ್ನದ ಗಣಿಗೆ ಹೋಲಿಸಲಾಗಿದೆ. ಅವನು ಚಿನ್ನದ ಗಣಿಯಾದರೆ ವಿವಿಧ ರೂಪ ಆಕಾರಗಳಲ್ಲಿರುವ ಜಗತ್ತಿನ ಸೃಷ್ಟಿಗಳೆಲ್ಲ ಚಿನ್ನದಿಂದ ತಯಾರಿಸಲಾದ ಚಿನ್ನದ ಉಂಗುರ, ಕಂಠೀಹಾರ ಮೊದಲಾದವುಗಳಿದ್ದಂತೆ. ಚಿನ್ನದ ಉಂಗುರ, ಚಿನ್ನದ ಕಂಠೀಹಾರ ಗುಣಾತ್ಮಕವಾಗಿ ಗಣಿಯಲ್ಲಿರುವ ಚಿನ್ನವೇ, ಆದರೆ ಗಾತ್ರ ವಿಸ್ತಾರಗಳ ಮೊತ್ತದಲ್ಲಿ ಗಣಿಯ ಚಿನ್ನ ಭಿನ್ನವಾದದ್ದು. ಆದ್ದರಿಂದಲೇ ಪರಮಸತ್ಯವು ಏಕಕಾಲದಲ್ಲಿ ಒಂದೇ ಆಗಿದ್ದು ಭಿನ್ನವೂ ಆಗಿರುತ್ತದೆ. ಯಾವುದೊಂದು ಪರಮಸತ್ಯಕ್ಕೆ ಸಂಪೂರ್ಣವಾಗಿ ಸರಿಸಮಾನವಾಗಲಾರದು. ಅಂತೆಯೇ ಪರಮಸತ್ಯದಿಂದ ಯಾವುದೂ ಸ್ವತಂತ್ರವಲ್ಲ. ವಿಶ್ವದ ಸಾಧನಶಿಲ್ಪಿ ಬ್ರಹ್ಮನಿಂದ ಹಿಡಿದು ನಿಷ್ಕೃಷ್ಟ ಜೀವಿ ಇರುವೆಯವರೆಗೆ ಎಲ್ಲ ಬದ್ಧಾತ್ಮರು ಸೃಜನಶೀಲರು. ಆದರೆ ಇವರಾರು ಪರಮ ಪ್ರಭುವಿನಿಂದ ಸ್ವತಂತ್ರರಲ್ಲ. ತಾನು ಹೊರತು ಬೇರೆ ಸೃಷ್ಟಿಕರ್ತನೇ ಇಲ್ಲ ಎಂದು ಐಹಿಕವಾದಿಗಳು ತಪ್ಪಾಗಿ ಭಾವಿಸುತ್ತಾರೆ. ಇದನ್ನೇ ಮಾಯೆ ಅಥವಾ ಭ್ರಮೆ ಎಂದು ಕರೆಯಲಾಗುತ್ತದೆ. ಅಲ್ಪಜ್ಞಾನಿಗಳಾದ ಕಾರಣ ಐಹಿಕವಾದಿಗಳು ತಮ್ಮ ದೋಷಯುಕ್ತ ಇಂದ್ರಿಯಗಳ ಸಂವೇದನೆಯ ಪರಿಧಿಯಾಚೆ ನೋಡಲಾರರು ಎಂದೇ ಅವರು ಭೌತದ್ರವ್ಯ ಪದಾರ್ಥಗಳು ಮಹಾ ಮೇಧಾವಿಯ ನೆರವಿಲ್ಲದೆ ತಮಗೆ ತಾವೇ ರೂಪುಗೊಳ್ಳುತ್ತವೆ ಎಂದು ಭಾವಿಸುತ್ತಾರೆ. ಈ ವಾದವನ್ನು ಶ್ರೀಲ ವೇದವ್ಯಾಸರು ಈ ಶ್ಲೋಕದಲ್ಲಿ ಹೀಗೆ ಖಂಡಿಸುತ್ತಾರೆ. ಪ್ರತಿಯೊಂದರ ಮೂಲವು ಪರಮಪೂರ್ಣ ಅಥವಾ ಪರಮಸತ್ಯನೇ ಆಗಿರುವುದರಿಂದ ಯಾವುದೂ ಪರಮಸತ್ಯದ ಒಡಲಿನಿಂದ ಸ್ವತಂತ್ರವಾಗಿರಲಾರದು. ದೇಹಕ್ಕೆ ಏನಾದರೂ ತಕ್ಷಣವೇ ದೇಹದಾರಿಗೆ ಅರಿವಾಗುತ್ತದೆ. ಅಂತೆಯೇ ಸೃಷ್ಟಿಯು ಪರನ ಒಡಲಿದ್ದಂತೆ. ಆದ್ದರಿಂದಲೇ ಪರಾತ್ಪರನು ಸೃಷ್ಟಿಯಲ್ಲಿ ಸಂಭವಿಸುವ ಸಕಲವನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಬಲ್ಲನು. ಅಂತಿಮವಾಗಿ ಎಲ್ಲದರ ಮೂಲ ಆಕಾರವು ಪರಮ ಪರಿಪೂರ್ಣನಾದ ಪರಾತ್ಪರ ಅಥವಾ ಬ್ರಹ್ಮನ್ ಆಗಿದ್ದಾನೆ ಎಂದು ಶ್ರುತಿಮಂತ್ರದಲ್ಲಿ ಹೇಳಲಾಗಿದೆ. ಎಲ್ಲವೂ ಅವನಿಂದ ಉದ್ಗಮಿಸುತ್ತವೆ. ಆದ್ದರಿಂದಲೇ ಎಲ್ಲವೂ ಪಾಲಿಸಲ್ಪಡುತ್ತವೆ ಮತ್ತು ಕೊನೆಯಲ್ಲಿ ಎಲ್ಲವೂ ಅವನಲ್ಲೇ ಅಂತರ್ಗತವಾಗುತ್ತವೆ. ಅದೇ ಪ್ರಕೃತಿಯ ನಿಯಮ. ಸ್ಮೃತಿ ಮಂತ್ರದಲ್ಲೂ ಇದನ್ನೇ ದೃಢಪಡಿಸಲಾಗಿದೆ.
ಕಲ್ಪದ ಆದಿಯಲ್ಲಿ ಯಾವ ಮೂಲ ಆಕಾರದಿಂದ ಎಲ್ಲವೂ ಉಗಮಿಸುವವೋ ಹಾಗೂ ಅಂತಿಮವಾಗಿ ಎಲ್ಲವೂ ಯಾವ ಭಂಡಾರದಲ್ಲಿ ಅಂತರ್ಗತವಾಗುವವೋ ಅದೇ ಪರಮಸತ್ಯ ಅಥವಾ ಬ್ರಹ್ಮನ್ ಎಂದು ಹೇಳಲಾಗಿದೆ. ಭೌತ ವಿಜ್ಞಾನಿಗಳು ಗ್ರಹಮಂಡಲ ವ್ಯವಸ್ಥೆಯ ಅಂತಿಮ ಮೂಲ ಆಕಾರ ಸೂರ್ಯನೇ ಎಂದು ಭಾವಿಸಿದ್ದಾರೆ. ಆದರೆ ಸೂರ್ಯನ ಮೂಲ ಹೇಳಲು ಅವರು ಅಸಮರ್ಥರು. ಇಲ್ಲಿ ಅಂತಿಮ ಮೂಲ ಆಕಾರವನ್ನು ವಿವರಿಸಲಾಗಿದೆ. ವೇದ ಸಾಹಿತ್ಯದ ಪ್ರಕಾರ ಸೂರ್ಯನಿಗೆ ಹೋಲಿಸಬಹುದಾದ ಬ್ರಹ್ಮದೇವನೇ ಅಂತಿಮ ಸೃಷ್ಟಿಕರ್ತನಲ್ಲ. ಬ್ರಹ್ಮನಿಗೆ ಪರಮ ಪುರುಷನಿಂದ ವೇದ ಜ್ಞಾನದ ಬೋಧನೆಯಾಯಿತೆಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಬ್ರಹ್ಮನೇ ಮೂಲ ಜೀವಿಯಾಗಿದ್ದು ಆ ಕಾಲದಲ್ಲಿ ಬೇರಾವ ಜೀವಿಯು ಅಸ್ತಿತ್ವದಲ್ಲಿ ಇಲ್ಲವಾದ್ದರಿಂದ ಅವನಿಗೆ ಬೇರೆ ಮೂಲಗಳಿಂದ ಪ್ರೇರಣೆ ಸ್ಫೂರ್ತಿಗಳು ಒದಗುವ ಸಂಭವ ಇಲ್ಲ ಎಂದು ತರ್ಕ ಮಾಡಬಹುದು. ಅನುಷಂಗಿಕವಾಗಿ ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನ ಆ ಸೃಷ್ಟಿ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಾಗುವಂತೆ ಪರಮ ಪುರುಷನೇ ಬ್ರಹ್ಮನಿಗೆ ಸ್ಫೂರ್ತಿ ಪ್ರೇರಣೆ ನೀಡಿದನೆಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಆದ್ದರಿಂದ ಸಕಲ ಸೃಷ್ಟಿಯ ಹಿಂದಿರುವ ಮಹಾನ್ ಮೇಧಾಶಕ್ತಿಯು ಪರಾತ್ಪರನಾದ ಶ್ರೀಕೃಷ್ಣನೇ. ಭೌತ ದ್ರವ್ಯವನ್ನೊಳಗೊಂಡ ಪ್ರಕೃತಿ ಎಂಬ ಸೃಜನ ಶಕ್ತಿಯ ಮೇಲ್ವಿಚಾರಣೆ ನಡೆಸುವವನು ತಾನೇ ಎಂದು ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದಲೇ ಶ್ರೀ ವೇದವ್ಯಾಸರು ಸೃಷ್ಟಿಕ್ರಿಯೆಯಲ್ಲಿ ಬ್ರಹ್ಮನಿಗೆ ಮಾರ್ಗದರ್ಶನ ನೀಡುವ ಶ್ರೀಕೃಷ್ಣನನ್ನು ಆರಾಧಿಸುತ್ತಾರೆ ವಿನ ಈ ಶ್ಲೋಕದಲ್ಲಿ ವಿಶೇಷವಾಗಿ ಅಜ್ಞಾ ಮತ್ತು ಸ್ವರಾಟ್ ಪದಗಳು ತುಂಬಾ ಮಹತ್ವಪೂರ್ಣವಾದವು. ಈ ಎರಡೂ ಪದಗಳು ಪರಮಪುರುಷನು ಶ್ರೀಕೃಷ್ಣ ಉಳಿದೆಲ್ಲ ಜೀವ ರಾಶಿಗಳಿಗಿಂತ ಹೇಗೆ ಭಿನ್ನ ಮತ್ತು ಶ್ರೇಷ್ಠ ಎಂಬುದನ್ನು ಸೂಚಿಸುತ್ತವೆ. ಬೇರಾವ ಜೀವಿಯು ಅಭಿಜ್ಞನೂ ಅಲ್ಲ ಸ್ವರಾಟನೂ ಅಲ್ಲ. ಅಂದರೆ ಶ್ರೀಕೃಷ್ಣನ ಹೊರತು ಬೇರೆ ಯಾರು ಪೂರ್ಣ ಅಭಿಜ್ಞನಲ್ಲ, ಪೂರ್ಣ ಸ್ವತಂತ್ರನೂ ಅಲ್ಲ. ಬ್ರಹ್ಮನೂ ಕೂಡ ಸೃಷ್ಟಿಸಲು ದೇವೋತ್ತಮ ಪರಮಪುರುಷನನ್ನು ಧ್ಯಾನಿಸಬೇಕು. ಹೀಗಿರುವಾಗ ಐನ್ಸ್ಟೈನ್ ನಂತಹ ಮಹಾವಿಜ್ಞಾನಿಗಳ ಬಗೆಗೆ ಹೇಳುವುದೇನಿದೆ? ಇಂತಹ ವಿಜ್ಞಾನಿಗಳ ಮೇಧಾಶಕ್ತಿ ಬುದ್ಧಿಶಕ್ತಿಗಳು ಖಂಡಿತವಾಗಿಯೂ ಮಾನವ ನಿರ್ಮಿತವಲ್ಲ. ವಿಜ್ಞಾನಿಗಳಿಂದಲೇ ಇಂತಹ ಮಿದುಳಿನ ಸೃಷ್ಟಿ ಸಾಧ್ಯವಿಲ್ಲ ಎಂದಾಗ ಭಗವಂತನ ಅಧಿಕಾರವನ್ನು ಉಲ್ಲಂಘಿಸುವ ಮೂರ್ಖ ಶಿಖಾಮಣಿಗಳಾದ ನಾಸ್ತಿಕರ ಬಗ್ಗೆ ಹೇಳುವುದೇನಿದೆ? ಭಗವಂತನೊಂದಿಗೆ ತಾವು ಹೊಂದುವುದಾಗಿ ಆತ್ಮ ಪ್ರಶಂಸೆ ಮಾಡಿಕೊಳ್ಳುವ ಮಾಯಾವಾದಿಗಳು ಅಭಿಜ್ಞರಲ್ಲ ಅಥವಾ ಸ್ವರಾಟರಲ್ಲ. ಇಂತಹ ಮಾಯಾವಾದಿಗಳು ಅಭಿಜ್ಞರಲ್ಲ ಅಥವಾ ಸ್ವರಾಟ್ ಅಲ್ಲ. ಇಂತಹ ಮಾಯಾವಾದಿಗಳು ಭಗವಂತನಲ್ಲಿ ಐಕ್ಯ ಹೊಂದುವುದಕ್ಕಾಗಿ ಜ್ಞಾನ ಸಂಪಾದಿಸಲು ಕಠೋರ ವ್ರತಗಳನ್ನು ಆಚರಿಸುತ್ತಾರೆ. ಆದರೆ ಇಂತಹವರು ಅಂತಿಮವಾಗಿ ಮಠ ಮಂದಿರಗಳ ನಿರ್ಮಾಣಕ್ಕೆ ಅಗತ್ಯವಾದ ಹಣವನ್ನು ಒದಗಿಸುವ ಯಾರಾದರೊಬ್ಬ ಶ್ರೀಮಂತನ ಅವಲಂಬಿತರಾಗುತ್ತಾರೆ. ರಾವಣ ಅಥವಾ ಹಿರಣ್ಯಕಶಿಪುವಿನಂತಹ ನಾಸ್ತಿಕರು ದೇವಾದಿದೇವನ ಅಧಿಕಾರವನ್ನು ಉಲ್ಲಂಘಿಸುವ ಮುನ್ನ ವ್ರತ ತಪಸ್ಸು ಮೊದಲಾದ ಸಂಸ್ಕಾರಗಳನ್ನು ಆಚರಿಸಬೇಕಾಯಿತು. ಆದರೆ ಕೊನೆಯಲ್ಲಿ ಭಗವಂತನು ಕರಾಳ ಮೃತ್ಯುಯ ರೂಪದಲ್ಲಿ ಪ್ರತ್ಯಕ್ಷನಾದಾಗ ಅವರು ಅಸಹಾಯಕರಾದರು. ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅಸಮರ್ಥರಾದರು. ದೇವರ ಅಧಿಕಾರವನ್ನು ಉಲ್ಲಂಘಿಸಲು ಯತ್ನಿಸುವ ಆಧುನಿಕ ನಾಸ್ತಿಕರ ಹಣೆಯ ಬರವು ಇದೇ ಆಗಿದೆ. ಇತಿಹಾಸ ಪುನರಾವರ್ತನೆಗೊಳ್ಳುವುದರಿಂದ ಆಧುನಿಕ ನಾಸ್ತಿಕರಿಗೂ ಇದೇ ಗತಿ ಒದಗುವುದು. ಮನುಷ್ಯನು ಭಗವಂತನ ಅಧಿಕಾರವನ್ನು ಉಪೇಕ್ಷಿಸಿದಾಗಲೆಲ್ಲ ಅವನನ್ನು ದಂಡಿಸಲು ಪ್ರಕೃತಿ ಇದೆ ಹಾಗೂ ಪ್ರಕೃತಿಯ ನಿಯಮಗಳಿವೆ. ಇದು ಭಗವದ್ಗೀತೆಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಎಂಬ ಜನಪ್ರಿಯ ಶ್ಲೋಕದಲ್ಲಿ ದೃಢಪಟ್ಟಿದೆ. ಧರ್ಮ ಜ್ಞಾನಿಯಾದಾಗಲೆಲ್ಲ ಹಾಗೂ ಅಧರ್ಮ ಹೆಚ್ಚಿದಾಗಲೆಲ್ಲ ಎಲೈ ಅರ್ಜುನನೇ ನಾನು ಸ್ವತಃ ಅವತರಿಸುತ್ತೇನೆ. ಗೀತಾ 4.7. ದೇವೋತ್ತಮ ಪರಮಪುರುಷನು ಸಕಲ ರೀತಿಗಳಲ್ಲೂ ಪರಿಪೂರ್ಣ ಎಂದು ಎಲ್ಲಾ ಶ್ರುತಿಮಂತ್ರಗಳು ದೃಢಪಡಿಸಿವೆ. ಸಕಲ ಪರಿಪೂರ್ಣನಾದ ಭಗವಂತನು ಭೌತ ದ್ರವ್ಯದತ್ತ ದೃಷ್ಟಿ ಬೀರಿ ಸಕಲ ಜೀವಿಯನ್ನು ಸೃಷ್ಟಿಸಿದನೆಂದು ಶ್ರುತಿಮಂತ್ರ ಹೇಳುತ್ತದೆ. ಜೀವಿಗಳು ಭಗವಂತನ ವಿಭಿನ್ನ ಅಂಶ. ಭಗವಂತನು ಜಗತ್ತಿನಲ್ಲಿ ಆಧ್ಯಾತ್ಮಿಕ ಬೀಜಗಳನ್ನು ಬಿತ್ತುವ ಮೂಲಕ ಅಪಾರವಾದ ಅದ್ಭುತ ಸೃಷ್ಟಿ ಕ್ರಿಯೆಯ ನಿಟ್ಟಿನಲ್ಲಿ ಸೃಜನಶೀಲ ಶಕ್ತಿಗಳಿಗೆ ಚಾಲನೆ ನೀಡುತ್ತಾನೆ. ಭಗವಂತ ಒಬ್ಬ ಗಡಿಯಾರದ ತಂತ್ರಜ್ಞನಿಗಿಂತ ಹೆಚ್ಚಲ್ಲ ಎಂದು ನಾಸ್ತಿಕರು ಹೇಳಬಹುದು. ಆದರೆ ಭಗವಂತ ಮಹಾನ್ ಸೃಷ್ಟಿಕರ್ತ. ಅವನು ಸ್ತ್ರೀ ಪುರುಷರ ಜೋಡಿ ರೂಪಗಳಲ್ಲಿ ಯಂತ್ರಗಳನ್ನು ಸೃಷ್ಟಿಸಬಲ್ಲನು. ಈ ಹೆಣ್ಣು ಗಂಡು ರೂಪಗಳು ಇದೇ ಬಗೆಯ ಅಸಂಖ್ಯಾತ ಯಂತ್ರಗಳನ್ನು ದೇವರ ಗಮನವಿಲ್ಲದೆಯೇ ಸೃಷ್ಟಿಸುತ್ತವೆ. ಮನುಷ್ಯ ತನ್ನ ಗಮನದ ಅವಶ್ಯಕತೆ ಇಲ್ಲದೆಯೇ ಈ ರೀತಿಯ ಸೃಷ್ಟಿ ಸಾಮರ್ಥ್ಯಗಳುಳ್ಳ ಯಂತ್ರಗಳನ್ನು ಸೃಷ್ಟಿಸಬೇಕಾದರೆ ಬಲ್ಲವನಾದರೆ ಹುಲು ಮಾನವನು
ದೇವರ ಬುದ್ಧಿ ಸಾಮರ್ಥ್ಯಗಳಿಗೆ ಸಮೀಪನಾಗಬಹುದು, ಆದರೆ ಇದು ಸಾಧ್ಯವಿಲ್ಲ. ಏಕೆಂದರೆ ಪ್ರತಿ ಯಂತ್ರವನ್ನು ಪ್ರತ್ಯೇಕವಾಗಿಯೇ ನಡೆಸಬೇಕಾಗುತ್ತದೆ. ಆದ್ದರಿಂದಲೇ ಯಾರೊಬ್ಬರು ಭಗವಂತನಷ್ಟು ಚೆನ್ನಾಗಿ ಸೃಷ್ಟಿ ಮಾಡಲಾರರು. ಅಸಮೋರ್ಧ್ವ ಎಂಬುದು ದೇವರ ಇನ್ನೊಂದು ಹೆಸರು. ಅಂದರೆ ಯಾರೂ ದೇವರ ಮುಂದೆ ಸರಿಸಮಾನರಲ್ಲ ಅಥವಾ ದೇವರಿಗಿಂತ ದೊಡ್ಡವರಲ್ಲ ಎಂದು ಇದರ ಅರ್ಥ. ಅವನಿಗೆ ಸರಿಗಟ್ಟುವವರು ಯಾರೂ ಇಲ್ಲ, ಅವನೇ ಪರಮ ಸತ್ಯ. ಇದನ್ನು ಶ್ರುತಿ ಮಂತ್ರಗಳಲ್ಲಿ ದೃಢಪಡಿಸಲಾಗಿದೆ. ಈ ಭೌತ ಪ್ರಪಂಚದ ಸೃಷ್ಟಿಗೆ ಮುನ್ನ ಸಕಲರ ಸ್ವಾಮಿಯಾದ ಭಗವಂತನೊಬ್ಬನೇ ಅಸ್ತಿತ್ವದಲ್ಲಿದ್ದ ಎಂದು ಹೇಳಲಾಗಿದೆ. ಭಗವಂತನು ವೇದ ಜ್ಞಾನವನ್ನು ಬ್ರಹ್ಮನಿಗೆ ಬೋಧಿಸಿದ. ಸಕಲರು ಸರ್ವ ರೀತಿಯಲ್ಲೂ ಭಗವಂತನಿಗೆ ವಿಧೇಯರಾಗಿರಬೇಕು. ಲೌಕಿಕ ಬಂಧನಗಳಿಂದ ಮುಕ್ತಿ ಬಯಸುವವನು ಅವನಿಗೆ ಶರಣಾಗತನಾಗಲೇಬೇಕು. ಭಗವದ್ಗೀತೆಯಲ್ಲೂ ಇದನ್ನು ದೃಢಪಡಿಸಲಾಗಿದೆ. ಪರಮ ಪುರುಷನಾದ ಭಗವಂತನ ಪಾದ ಪದ್ಮಗಳಲ್ಲಿ ಶರಣಾಗತನಾದವನು ದಿಗ್ಭ್ರಾಂತನಾಗುವುದು ಖಂಡಿತ. ಮನುಷ್ಯನು ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ಶರಣಾಗತನಾಗಿ ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ ಶ್ರೀಕೃಷ್ಣನೇ ಎಲ್ಲ ಕಾರ್ಯಕಾರಣಗಳ ಕಾರಣ ಪುರುಷ ಎಂಬುದನ್ನು ಸಂಪೂರ್ಣವಾಗಿ ಅರಿಯಬೇಕು. ಆಗಲೇ ಅವನು ಮಹಾತ್ಮನಾಗುವನು. ಆದರೆ ಇಂತಹ ಮಹಾತ್ಮನನ್ನು ಕಾಣುವುದು ವಿರಳ. ಸಕಲ ಸೃಷ್ಟಿಯ ಮೂಲ ಕಾರಣ ಪುರುಷ ಶ್ರೀಕೃಷ್ಣನೇ ಎಂಬುದನ್ನು ಮಹಾತ್ಮರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಅವನೇ ಪರಮ ಸತ್ಯ, ಏಕೆಂದರೆ ಉಳಿದೆಲ್ಲ ಸತ್ಯಗಳು ಅವನಿಗೆ ಸಾಪೇಕ್ಷವಾದವು. ಅವನು ಸರ್ವಜ್ಞ, ಅವನಿಗೆ ಮಾಯೆ ಎಂಬುದಿಲ್ಲ. ಮಾಯಾವಾದಿ ವಿದ್ವಾಂಸರಾದ ಕೆಲವರು ಶ್ರೀಮದ್ ಭಾಗವತವನ್ನು ಶ್ರೀ ವೇದವ್ಯಾಸರು ರಚಿಸಲಿಲ್ಲ, ಆಧುನಿಕ ಪರಂಪರೆಯ ಓಪದೇವನೆಂಬುವನು ರಚಿಸಿದನೆಂದು ಹೇಳುತ್ತಾರೆ. ಇಂತಹ ಅರ್ಥಹೀನ ತರ್ಕಗಳನ್ನು ಖಂಡಿಸಲೋಸ್ಕರ ಶ್ರೀ ಶ್ರೀಧರ ಸ್ವಾಮಿಗಳು ಪ್ರಾಚೀನ ಪುರಾಣಗಳಲ್ಲಿ ಶ್ರೀಮದ್ ಭಾಗವತದ ಪ್ರಸ್ತಾವಗಳಿರುವುದನ್ನು ಬೆರಳು ಮಾಡಿ ತೋರಿಸುತ್ತಾರೆ. ಭಾಗವತದ ಮೊದಲನೇ ಶ್ಲೋಕವು ಗಾಯತ್ರಿ ಮಂತ್ರದಿಂದ ಪ್ರಾರಂಭವಾಗುತ್ತದೆ. ಪುರಾಣಗಳಲ್ಲೇ ಅತಿ ಪ್ರಾಚೀನ ಪುರಾಣವಾದ ಮತ್ಸ್ಯ ಪುರಾಣದಲ್ಲಿ ಇದರ ಪ್ರಸ್ತಾವವಿದೆ. ಭಾಗವತದಲ್ಲಿ ಪ್ರಸ್ತಾವವಾಗಿರುವ ಗಾಯತ್ರಿ ಮಂತ್ರದೊಂದಿಗೆ ಅನೇಕಾನೇಕ ಆಧ್ಯಾತ್ಮಿಕ ಉಪದೇಶಗಳಿವೆ ಎಂದು ಮತ್ಸ್ಯ ಪುರಾಣದಲ್ಲಿ ಹೇಳಲಾಗಿದೆ. ಜೊತೆಗೆ ವೃತಾಸುರ ಚರಿತೆಯೂ ಇದೆ. ಹುಣ್ಣಿಮೆಯ ದಿನ ಈ ಮಹಾಗ್ರಂಥವನ್ನು ದಾನ ಕೊಟ್ಟವರು ದೇವೋತ್ತಮ ಪರಮ ಪುರುಷನಲ್ಲಿಗೆ ಮರಳಿ ಜೀವನದಲ್ಲಿ ಪರಮಸಿದ್ಧಿಯನ್ನು ಗಳಿಸುವರು. ಶ್ರೀಮದ್ ಭಾಗವತದ ಬಗ್ಗೆ ಉಳಿದ ಪುರಾಣಗಳಲ್ಲೂ ಪ್ರಸ್ತಾಪವಿದ್ದು 18,000 ಶ್ಲೋಕಗಳನ್ನೊಳಗೊಂಡಿರುವ ಈ ಮಹಾಗ್ರಂಥವನ್ನು 12 ಸ್ಕಂದಗಳಲ್ಲಿ ಪೂರ್ಣಗೊಳಿಸಲಾಗಿದೆ ಎಂದು ತಿಳಿಸಲಾಗಿದೆ. ಪದ್ಮ ಪುರಾಣದಲ್ಲೂ ಗೌತಮ ಮತ್ತು ಮಹಾರಾಜ ಅಂಬರೀಷರ ನಡುವಣ ಸಂಭಾಷಣೆಯಲ್ಲೂ ಭಾಗವತದ ಉಲ್ಲೇಖವಿದೆ. ಲೌಕಿಕ ಬಂಧನಗಳಿಂದ ಮುಕ್ತಿಯನ್ನು ಅಪೇಕ್ಷಿಸುವುದಾದಲ್ಲಿ ಶ್ರೀಮದ್ ಭಾಗವತವನ್ನು ತಪ್ಪದೆ ಸತತವಾಗಿ ಪಠಿಸುವಂತೆ ಮಹಾರಾಜರಿಗೆ ಉಪದೇಶಿಸಲಾಗಿದೆ. ಹೀಗಿರುವಾಗ ಭಾಗವತದ ಪಾರಮ್ಯದ ಬಗ್ಗೆ ಸಂದೇಹವೇ ಇಲ್ಲ. ಕಳೆದ 500 ವರ್ಷಗಳಲ್ಲಿ ಜೀವ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ವಿಶ್ವನಾಥ ಚಕ್ರವರ್ತಿ, ವಲ್ಲಭಾಚಾರ್ಯರಂತಹ ಪ್ರಕಾಂಡ ಪಂಡಿತರು ಮತ್ತು ಆಚಾರ್ಯರೇ ಅಲ್ಲದೆ ಮಹಾಪ್ರಭು ಚೈತನ್ಯರ ತರುವಾಯ ಅನೇಕ ಮಂದಿ ಅದ್ವಿತೀಯ ವಿದ್ವಾಂಸರು ಶ್ರೀಮದ್ ಭಾಗವತಕ್ಕೆ ವಿಸ್ತಾರವಾದ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಭಾಗವತದ ಗಂಭೀರ ಅಧ್ಯಯನದಲ್ಲಿ ಆಸಕ್ತಿಯುಳ್ಳವರು ಅದರ ಅಲೌಕಿಕ ಸಂದೇಶಗಳನ್ನು ಅರ್ಥ ಮಾಡಿಕೊಂಡು ಆಸ್ವಾದಿಸಲು ಈ ವ್ಯಾಖ್ಯಾನಗಳನ್ನು ಓದುವುದು ಉತ್ತಮ. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಐಹಿಕ ಉನ್ಮಾದಗಳಿಂದ ಮುಕ್ತವಾದ ಪರಿಶುದ್ಧ ಲೈಂಗಿಕ ಮನಃಶಾಸ್ತ್ರ ಅಧಿರಸ ಕುರಿತು ವಿವೇಚಿಸಿದ್ದಾರೆ. ಇಡೀ ಭೌತಿಕ ಸೃಷ್ಟಿಯು ಲೈಂಗಿಕ ಜೀವನದ ತತ್ವಾಧಾರದ ಮೇಲೆ ಚಲಿಸುತ್ತಿದೆ. ಆಧುನಿಕ ನಾಗರಿಕತೆಯಲ್ಲಂತೂ ಕಾಮಜೀವನ ಎಲ್ಲಾ ಚಟುವಟಿಕೆಗಳ ಕೇಂದ್ರ ಬಿಂದು. ಯಾರು ಎತ್ತ ಕಡೆ ಮುಖ ಮಾಡಿದರೂ ಪ್ರಧಾನವಾಗಿ ಕಾಣುವುದು ಲೈಂಗಿಕ ಜೀವನ. ಆದ್ದರಿಂದಲೇ ಲೈಂಗಿಕ ಜೀವನ ಅವಾಸ್ತವವಲ್ಲ, ಅದರ ಅವಾಸ್ತವಿಕತೆಯನ್ನು ಆಧ್ಯಾತ್ಮಿಕ ಲೋಕದಲ್ಲಿ ಅನುಭವಿಸಬಹುದು. ಲೌಕಿಕದ ಲೈಂಗಿಕ ಜೀವನವು ಮೂಲ ಸತ್ಯದ ವಿಕೃತ ಛಾಯೆ. ಲೈಂಗಿಕ ಜೀವನ ಮೂಲ ಸತ್ಯವು ಪರಮ ಸತ್ಯನಲ್ಲಿ ಅಡಗಿದೆ. ಆದ್ದರಿಂದಲೇ ಪರಮ ಸತ್ಯನು ನಿರಾಕಾರವಾಗಿರಲಾರದು. ನಿರಾಕಾರವಾಗಿದ್ದು ಪರಿಶುದ್ಧ ಲೈಂಗಿಕ ಜೀವನ ಅಸಾಧ್ಯ. ಇದರ ಪರಿಣಾಮವಾಗಿಯೇ ನಿರಾಕಾರವಾದಿ ದಾರ್ಶನಿಕರು ಹೇಯವಾದ ಐಹಿಕ ಕಾಮಜೀವನಕ್ಕೆ ಪರೋಕ್ಷ ಪ್ರಚೋದನೆ ನೀಡಿದ್ದಾರೆ. ಅವರು ಅಂತಿಮ ಸತ್ಯವಾದ ನಿರಾಕಾರವಾದಕ್ಕೆ ಹೆಚ್ಚು ಪ್ರಾಮುಖ್ಯ ನೀಡಿರುವುದೇ ಇದಕ್ಕೆ ಕಾರಣ. ಇದೆಲ್ಲದರ ಪರಿಣಾಮವಾಗಿ ಕಾಮದ ಯಥಾರ್ಥ ಆಧ್ಯಾತ್ಮಿಕ ರೂಪವನ್ನು ತಿಳಿಯದ ಮಾನವನು ಲೌಕಿಕದ ವಿಕೃತ ಕಾಮ ಜೀವನವೇ
ಸರ್ವಸ್ವ ಎಂದು ಅಂಗೀಕರಿಸಿದ್ದಾನೆ. ವ್ಯಾಧಿಗ್ರಸ್ತ ಲೌಕಿಕ ಪರಿಸರದ ಲೈಂಗಿಕ ಜೀವನ ಹಾಗೂ ಆಧ್ಯಾತ್ಮಿಕ ಲೈಂಗಿಕ ಜೀವನ ಇವೆರಡರಲ್ಲಿ ವ್ಯತ್ಯಾಸಗಳಿವೆ. ಶ್ರೀಮದ್ಭಾಗವತವು ಕ್ರಮೇಣ ನಿಷ್ಪಕ್ಷಪಾತ ವಾಚಕನನ್ನು ಪರಮಾರ್ಥದ ಪರಿಪೂರ್ಣ ಸಿದ್ಧಿಯ ಶೃಂಗಕ್ಕೆ ಇರಿಸುತ್ತದೆ. ಅದು ವೇದ ಮಂತ್ರಗಳಲ್ಲಿ ಒತ್ತಿ ಹೇಳಲಾಗಿರುವ ಫಲಾಪೇಕ್ಷಿತ ಕರ್ಮಗಳನ್ನು, ಊಹಾತ್ಮಕ ತತ್ವಜ್ಞಾನವನ್ನು ಹಾಗೂ ಔಪಚಾರಿಕ ದೇವತಾ ಆರಾಧನೆಯಂತಹ 3 ವಿಧದ ಐಹಿಕ ಕ್ರಿಯಾ ಚಟುವಟಿಕೆಗಳನ್ನು ಮೀರಿ ನಿಲ್ಲುವ ಸಾಮರ್ಥ್ಯವನ್ನು ವಾಚಕರಿಗೆ ನೀಡುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ನಾಳೆ ಮುಂದುವರಿಸಿ ಶ್ಲೋಕ 2ರಿಂದ. ಹರೇ ಧನ್ಯವಾದ. ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ PDF ಗ್ರೂಪ್ ಅಲ್ಲಿ ಹಾಕಿ ಮಾತಾಜಿ. ಮಾತಾಜಿ ಇದು PDF ಏನಿದೆ ಅದನ್ನ ಗ್ರೂಪ್ ಅಲ್ಲಿ ಹಾಕಿರಿ ಮಾತಾಜಿ. ಮಾತಾಜಿ ಕೇಳಿ ಇನ್ಸ್ಟಿಟ್ಯೂಷನ್ ಗ್ರೂಪ್ ಅಲ್ಲಿ ಹಾಕಿ. ಓಕೆ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಂಡ್ ಮಾಡ್ತೀನಿ. ಏನ್ ಮಾಡಿ